ಮಕರಾಂಚ ಮಡಿದ ವಾರ್ತೆಯ ಕೇಳಿ ದಶಮುಖ ಮನಗೂಡಿ ಕೇಶವ ಕಾಳಿ ಅಕಟಕಟೆ ನಿಂದು ಹಲುಬಿದ ಗೆಲುವ ಯುಕುತಿ ಕಾಣದೆ ಮಂಚ ಕೊರಗಿದೆ ಜಲ ಜಪವಾತ್ರ ಜಲ್ಲಾಗಿತೆ ಜಯಲಲನೆ ರಾಮನ ವಶವಾಯಿತೆ ಜಲಲೆಂದಟ್ಟಿದ ಮಕರಾಜ್ಞನ ರಾಮ ಕಳುಗಿದನೆ ಪುರಕತನ ಅಕಟಕಟ ಏನಾಗಿ ಹೋಯಿತು ಈ ರಾವಣನ ಪರಿಸ್ಥಿತಿ? ತ್ರಿಭುವನಗಳಂತೆ ನಡುಗಿಸಿದೆ. ಆದರೆ ಸಾಮಾನ್ಯ ಮಾನವ ತರಳರಾದಂತಹ ರಾಮ ಲಕ್ಷ್ಮಣನನ್ನು ಕೆಣಕುವುದಕ್ಕೆ ಮುಂದಾದರು. ಕಾರಣವಿಷ್ಟೇ, ತಂಗಿಗೆ ಆದಂತಹ ಅಪಮಾನವನ್ನು ಸಹಿಸಿಕೊಳ್ಳಲಾಗದೆ ಸೇಡನ್ನು ತೀರಿಸಿಕೊಳ್ಳಬೇಕು ಎನ್ನುವಂತಹ ಉದ್ದೇಶದಿಂದ ಸೀತಾಪಹರಣವನ್ನು ಮಾಡಿದೆ. ಸುಗ್ರೀವಾದಿ ಕಪಿ ಸೈನ್ಯವನ್ನೆಲ್ಲ ಸೇರಿಕೊಂಡು ನಮ್ಮ ಲಂಕೆಗೆ ದಾಳಿ ಇತ್ತ ರಾಮ ಸಂಧಾನವನ್ನು ತಿರಸ್ಕರಿಸಿದೆ. ಸಂಗ್ರಾಮವೇ ಬದ್ಧ ಎಂಬ ಹಾಗೆ ನಿಶ್ಚಯಿಸಿದ್ದಾಗಿದೆ. ಕುಂಭಶ್ರವಣಾದಿಗಳನ್ನೆಲ್ಲ ಕಳುಹಿಕೊಟ್ಟೆ. ಆದರೆ ಏನು ಪ್ರಯೋಜನವಾಗದೆ ಹೋಯಿತು. ತಂಗೆಯ ಆಡಿದಂತಹ ಮಾತಿಗೆ ಮರುಳಾಗಿ ಇಂತಹ ಪರಿಸ್ಥಿತಿ ರಾವಣನ ಪಾಲಿಗೆ ಬಂದೊದಗಿದೆ. ವಿಭೀಷಣನು ಕೂಡ ಲಂಕೆಯನ್ನು ತೊರೆದು ರಾಮಪಾಳಯವನ್ನು ಸೇರಿಕೊಂಡಿದ್ದಾನೆ. ಜನನೇ ಆಡಿದಂತಹ ಹಿತವಾಕ್ಯಗಳನ್ನು ಕೂಡ ತಿರಸ್ಕರಿಸಿದ್ದೇನೆ. ಮಕರಾಕ್ಷ ಧೈರ್ಯದ ಮಾತನ್ನಾಡಿ ಯುದ್ಧಕ್ಕೆ ಹೋದ ಎಂದಾದರೆ ಚಾರಕ ಬಂದಾಡಿದಂತಹ ಮಾತು ಆ ರಾಮನ ಶರಹತಿಯಿಂದಾಗಿ ಮಕರಾಕ್ಷನು ಅಳಿದರಂತೆ. ಶಿವ 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 ಎಂತಹ ವರ್ತಮಾನವನ್ನಿದು ಕೇಳುತ್ತಾ ಇದ್ದೇನೆ. ರಾಮ ಪಾಳಯವನ್ನು ಎದುರಿಸುವುದಕ್ಕೆ ನಮ್ಮ ಪಾಳಯದಲ್ಲಿ ಇನ್ನು ಯಾರೂ ಕೂಡ ಉಳಿಯುವುದಿಲ್ಲ. ಸೇನೆ ಪರಿದಾಗುತ್ತಾ ಬರುತ್ತಾ ಇದೆ. ಎಂತು ಜಯಿಸಲಿ ಎಂದು ಧೈರ್ಯಂಗಳ ಒರೆದಿತು ಬೇಗ ನರಪ್ರಭಕರನು ಸಾಕಿನಿಯರಿಂಗಿ ಎದುರು ತವತೆಯು ತಂದನಲ್ಲ. ಹೊಡೆದವರಿಗೆ ವಂದಿಸಿಕೊಂಡಿದ್ದೇನೆ. ಶುಭವಾಗಲಯ್ಯೋ. ಲಂಕಾಧೀಶ್ವರನಂತ ನಿನಗೆ ಚಿಂತೆ. ರಾಮನ ಸೇನೆಯನ್ನು ಗೆಲ್ಲುವುದು ಹೇಗೆ ಎನ್ನುವ ಹಾಗೆ ನೀವು ದುಃಖಿಸ್ತಾ ಇದ್ದೀರಾ. ಹೌದು. ಬಿಡಿ ದುಃಖವನ್ನು, ಬಿಡಿ ಚಿಂತೆಯನ್ನು. ನಾಳಿನನ್ನು ವರದೋಳು ಆ ನರಪ್ಲವಗರನು ಶಾಕಿನಿ ಡಾಕಿನರಿಗೆ ಬಲಿ ಕೊಡ್ತೇನೆ. ದೇವಾದಿ ದೇವತೆಗಳ ತತ್ತು ಗೆದ್ದಂತಹ ನನಗೆ ಸೋಲವಾಯಿತು. ಅದರ ಬದುಕಿನ ಸ್ವಲ್ಪ
ಬಳಿಯಲ್ಲಿ ಇರಬೇಕು. ಹಾ, ನಮಗೆ ಗೆಲ್ಲು ಸಾಧಿಸಬೇಕು. ಹಾ, ಅದಕ್ಕಾಗಿ ಸೋಲೆನ್ನುವಂತಹ ಹೆಮ್ಮರವನ್ನು ಹಾ, ರಾಮನ ಬಸಿರಿನೊಳು ನೆಟ್ಟು ಹಾ, ಲಕ್ಷ್ಮಣನೆನ್ನುವಂತ ಜಲಧಾರೆಯಿಂದ ಹಾ. ಅದನ್ನಲ್ಲೇ ಸ್ಥಿರವಾಗಿಸ್ತೇನಪ್ಪ. 77 ಕೋಟಿ ಕಪಿನಾಯಕರು 18 ಅರ್ಬುದ ವಾನರ ಸೈನ್ಯಕ್ಕೆ ಅಧಿಕಾರಿ ಸುಗ್ರೀವನಿದ್ದಾನೆ. ಮತ್ತೆ ಸುಗ್ರೀವನಿಗೆ ಬಾಳು ಸುಗ್ರೀವ ಮತ್ತೆ ಸುಗ್ರೀವನಿಗೆ ಬಾಳು ಮತ್ತೆ ಪಾತ್ರೆಯ ಸಾಗಿ ಕಪಿಗಳ ನೆತ್ತರನ್ನು ತುಂಬೆನು ಬಿಡು ಬರೋ ಕಥೆಯ ನಾಯಕನಾಗಿ ಸುಗ್ರೀವ, ಹೌದು. ಓ ಸುಗ್ರೀವನ ತಲೆಯನ್ನು ಕಡಿಯುತ್ತೇನೆ, ಹಾ, ಅದನ್ನು ಕಪಾಲವನ್ನಾಗಿ ಉಪಯೋಗಿಸ್ತೇನೆ. ಹಾ, ಅಲ್ಲಿರುವಂತಹ ಎಲ್ಲಾ ಕಪಿಗಳನ್ನೆಲ್ಲ ಕಡಿದು ಹಾ, ಸುಗ್ರೀವನ ಕಪಾಲದೊಳಗೆ ತುಂಬಿಸ್ತೇನೆ. ಹಾ, ಯಾರಿಂದ ನಮಗೆ ಸೋಲವಾಯಿತು ಹಾ, ಅಂತವರನ್ನೆಲ್ಲ ಸವರಿ ನಿನಗೆ ಜಯ ಲಲಯನೆಯನ್ನು ತಂದು ನಾನು ಬರ್ತೇನೆ. ಗಂಧ ಹೋದಂತಹ ಧೂಮ್ರಾಕ್ಷಾದಿಗಳೆಲ್ಲ ಅಳಿದು ಹೋದರು. ಗಂಧ ಅಳಿದ ಧೂಮ್ರಾಕ್ಷಾದಿ ಗುಣಾವಳಿಯ ಅಳಿದ ಧೂಮ್ರಾಕ್ಷಾದಿ ಗುಣಾವಳಿಯನ್ನು ಲಗದ ಸಭೆಯಲ್ಲಿ ಸಿರಿಸುವನು ಕಡದಲ್ಲಿ ತಾಂತನು ಗೋಡೆನು ಅಪ್ಪ, ಮೇಘನಾದ. ಈ ಸಭೆಯಲ್ಲಿ ಹಾ, ಧೈರ್ಯದ ಮಾತುಗಳನ್ನು ಹೇಳಿ ಹಾ, ಹೋದಂತಹ ವೀರರೆಲ್ಲವರು ಕೂಡ ಹಾ, ಅಂತಕನ ಅರಮನೆಯನ್ನು ಸೇರಿದ್ದಾರೆ. ಹೌದು, ಈಗ ನೀನೊಬ್ಬನೇ. ಹೌದು. ಸಭೆಯಲ್ಲಿ ಬಹಳಷ್ಟು ಕಡಿಮೆ ಇದ್ದಾರೆ. ಎಲ್ಲರೂ ಎಲ್ಲರೂ ಎದ್ದು ಹೋದ್ರು. ಎದ್ದು ಹೋಗಿದ್ದಾರೆ ಅಂತಾದ್ರೆ ಹಾ, ನೀನು ನಡೆಸುವಂತ ಈ ಕಾರ್ಯಕ್ರಮ ಯಾರಿಗಪ್ಪ? ಹಾ, ಹೋಗ್ಲಿ ಬಿಡೋಣ. ಹಾ, ಆದ್ರೆ ಅಳಿದ ಧೂಮ್ರಾಕ್ಷಾದಿ ಹಾ. ಸುಬಟಾವಳಿಯ ಅವರನ್ನೆಲ್ಲ ಕರೆತಂದು ನಿನ್ನ ಓಲದ ಚಾವಡಿಯಲ್ಲಿ ನಿಲ್ಲಿಸ್ತೇನೆ. ವಿಶ್ವಾಸ ಬರುವುದಿಲ್ಲ. ಗಂಧ ಅರಿಯ 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 ಮುಗುಳಗೆ ತೋತು ಬಂದರಿ ಉರಿಯ ಗುಂಟ ಹೋಗುವುದು ಬದಲನ್ನು ಲಂಕೆಯ ಓಲದ ಚಾವಡಿಯಲ್ಲಿ ಹಾ, ನೀನು ಚಿಂತಿಸುತ್ತಾ ಇರುವಂತಹ ವೇಳೆಯಲ್ಲಿ ಹಾ, ಬಂದು ಧೈರ್ಯದ ಮಾತನ್ನು ಆಡಿದವ ಹಾ, ಇಂದ್ರಜಿತು ಒಪ್ಪನೆ. ಹೌದು. ಇಂದ್ರಜಿತು ಎನ್ನುವಂತ ಹೆಸರು ಬರಬೇಕಿದ್ರೆ ಹಾ, ಇದಕ್ಕೆ ಹಿಂದೆ ಎಷ್ಟು ಸಾಧನೆ ಇದೆ ಎನ್ನುವುದನ್ನು ನೀನು ಅರ್ಥ ಮಾಡಿಕೊಳ್ಳಬೇಕು. ಹಾ, ಚೈತ್ಯರಾತ್ರಿಯನ್ನು ಕೈಗೊಂಡೆ, ಹಾ, ದೇವಲೋಕವನ್ನು ಸೇರಿದೆ, ಹಾ, ದೇವತೆಗಳನ್ನೆಲ್ಲ ಸಾಧ್ಯ ಪಡೆದು ಹಾ, ಇನ್ನೇನು ಇಂದ್ರಪೀಠದಲ್ಲಿ ಕುಳಿತಿರುವಂತಹ ಸಮಯದಲ್ಲಿ ಹಾ, ದೇವೇಂದ್ರನಿಂದ ಬಂಧಿಸಲ್ಪಟ್ಟೆ. ಆ ಕಾಲದಲ್ಲಿ ಹಾ, ತಿಳಿದು ಬಂದವ, ಹಾ. ಅವರೆಲ್ಲವರನ್ನು ಗೆದ್ದು ನಿನ್ನ ಬಂಧನವನ್ನು ಬಿಡಿಸಿದವ ನಾನು. ಇಂದ್ರಜಿತ್ತು ಎನಿಸಿಕೊಂಡಿ. ನನ್ನ ಶೌರ್ಯದ ಬಗ್ಗೆ ಇನ್ನು ನಿಮಗೆ ವಿಶ್ವಾಸ ಇಲ್ವೇ? ಮಗನೇ, ಓ, ನಿನ್ನ ಮಾತನ್ನು ಕೇಳಿ ಸಂತೋಷವಾಯಿತು. ನಿನ್ನ ವೀರೋಚಿತವಾದಂತಹ ನುಡಿಗಳನ್ನು ಕೇಳಿದಾಗ ಆ ರಾಮಪಾಳಯವನ್ನು ಗೆದ್ದು ಜಯಲಲನೆಯನ್ನು ನೀನು ಎಳೆದು ತರುತ್ತಿ ಎಂಬ ಹಾಗೆ ನನಗೆ ವಿಶ್ವಾಸ ಮೂಡುತ್ತಾ ಇದೆ. ಲಂಕೆಯ 2ನೇಯ ರಾವಣ, ರಾವಣಯ 11ನೆಯ ತಲೆ ಎನ್ನುವ ಹಾಗೆ ನಗಳಿಕೆಯನ್ನು ಪಡೆದವ ನೀನು ಮೇಘನಾದ. ಮಗನೇ, ಹೊಂಬಟ್ಟಲಲ್ಲಿ ರಣವೀರ್ಯವನ್ನಿತ್ತು ಆಶೀರ್ವದಿಸುತ್ತಾ ಇದ್ದೇನೆ. ಹೋಗಿ ಜಯಶೀಲರಾಗಿ ಬಾ. ತಂದೆಯ ಅಪ್ಪಣೆಗೊಂಡು ಚಂದನವ ಏರಿ ಏರಿ ಏರಿ
ಪರ್ವತವ ಏರಿ ದೈತ್ಯ ವೃಂದ ಸಹಿತ ಪೋಗಿ ಧುರಕ್ಕೆ ನಿಂದ್ರಾರಿ ತಂದೆಯಿಂದ ಪಣೆಯನ್ನು ಪಡೆದಿದ್ದೇನೆ. ಹಾ ಮಾತೆಯಾದಂತಹ ಮಂಡೋದರಿಯ ಆಶೀರ್ವಾದವು ಸಿಕ್ಕಿತು. ದಿವ್ಯವಾದಂತಹ ವರೂಥವನ್ನು ಏರಿದ್ದೇನೆ. ಈ ಕೆಳಗಳಲ್ಲಿರುವಂತಹ ಸೈನ್ಯವನ್ನೆಲ್ಲ ಕೂಡಿಸಿಕೊಂಡು ರಾಮನನ್ನು ಎದುರಿಸುವುದಕ್ಕೆ ಮಾಯಾಯುಧವನ್ನು ಮಾಡುತ್ತೇನೆ. ಬಿದ್ದೇನೆ ಕಂಡು ರಾಮ ಎದ್ದು ಬಿಲ್ಲಗೊಂಡು ಸರಳ ತಿದ್ದಿ ಬಿಡಲು ಹೋಗಿ ಕೂಳ ಎದ್ದುದ ಕಂಡು ಉತ್ಸಾಹದಿಂದ ನಾ ಮುಂದೆ ತಾ ಮುಂದೆ ಅನ್ನೋ ಹಾಗೆ ಹೋರಾಡುತ್ತಾ ಇದ್ದಂತಹ ನಮ್ಮವರಾದಂತಹ ಕಪಿವೀರರೆಲ್ಲ ಒಮ್ಮಿಂದೊಮ್ಮೆಲೆ ಧರಾಶಾಯಿಗಳಾಗುತ್ತಾ ಇದ್ದಾರೆ. ಯಾಕೆ ಅಂತ ಅವಲೋಕನವನ್ನು ಮಾಡಿದ್ರೆ ಅಂಬರ ಪಥದಿಂದ ಬಾಣದ ಸುರಿಮಳೆಯೇ ಸುರಿಯುತ್ತಾ ಇದೆ. ಯಾಕಿರಬಹುದು ಹೀಗೆ? ಬಹುಶಃ ಹೀಗಿರಬಹುದು, ಯಾರೋ ಮುಖವನ್ನು ತೋರಿಸುವುದಕ್ಕೆ ನೈತಿಕ ಬಲ ಇಲ್ಲದ ಅಸುರನೋರ್ವ ಅಂಬರವನ್ನಡರಿದ್ದಾನೆ. ಅವ ಎಲ್ಲೇ ಇರಲಿ ಶಬ್ದವೇದಿ ಶರವನ್ನು ಪ್ರಯೋಗಿಸಿ ಅವನನ್ನು ಧರೆಗೆ ಇಳಿಸ್ತಾನೆ. ಅರ್ಥವಾಯಿತು. ಅಯ್ಯ ಫಡ, ನೀನು ಮಾನವ ಪತಿ ಎನ್ನುವಂತಹ ಹೆಸರು ನಿನಗಿದೆ. ಆದರೆ ನೀನು ಕಾಡನ್ನು ಸೇರಿದೆ. ಅಯೋಧ್ಯೆಯಲ್ಲಿ ರಾಜ್ಯಭಾರವನ್ನು ಮಾಡಬೇಕಾಗಿತ್ತು, ಅದನ್ನು ಬಿಟ್ಟೆ ಕಾಡಾಡಿ ಆದೆ. ನಿನ್ನ ಜೊತೆಗೆ ಬಂದಿರುವಂತಹ ನಿನ್ನ ಮಡದಿ ಸೀತೆಯನ್ನು ನೀನು ಕಳಕೊಂಡೆ. ಅಷ್ಟೇ ಅಲ್ಲ, ಅವಳನ್ನು ಮತ್ತೆ ಪಡೆಯುವುದಕ್ಕಾಗಿ ಕಪಿಗಳ ಸಹಾಯವನ್ನು ಪಡಕೊಂಡೆ. ಕಪಿ ಗಡನವನ್ನೆಲ್ಲ ಕೆಡಹಿದ್ದೇನೆ. ನೋಡಲ್ಲಿ, ನನ್ನಲ್ಲಿ ದುರವನ್ನು ಕೊಡುವುದಕ್ಕಾಗಿ ಬಂದಿದ್ದೀಯಲ್ಲ, ನಿನ್ನಿಂದ ಸಾಧ್ಯವೇ ಇದು? ಮಾಯದಿ ಸೂರ್ಯ ಕುಲದ ರಾಮನಲ್ಲಿ ಉಪಾಯ ಫಲಿಸದಿಂದಿರಲಿ. ಪಿತೃವಾಕ್ಯ ಪರಿಪಾಲನೆ ಎಂಬ ಮಹತ್ ಕಾರ್ಯವನ್ನು ಹೊತ್ತುಕೊಂಡು ವಿಪಿನಕ್ಕೆ ಬಂದವ ನಾನು. ಮಾತೃವಾಕ್ಯ ಪಿತೃವಾಕ್ಯ ಏನು ಅನ್ನೋದರ ಅದರ ಅರ್ಥವನ್ನು ಬೆಲೆಯನ್ನು ಅರಿಯದಂತಹ ದಾನವರಿಗೆ ಅದರ ಬೆಲೆ ಗೊತ್ತಿರ್ಲಿಕ್ಕಿಲ್ಲ. ಮಡದಿಯನ್ನು ನಾನು ಕಳೆದುಕೊಂಡಿರಬಹುದು, ಆದರೆ ನಿನ್ನ ಬಗ್ಗೆ ನಾನು ಚಿಂತಿಸುವುದು ಕ್ಷಣಕಾಲದ ಮೊದಲು ನಾಗಾಸ್ತ್ರ ಪ್ರಕರಣದಲ್ಲಿ ಕ್ಷಣಕಾಲ ನಮ್ಮನ್ನು ಗೆದ್ದು ಹೋದವ ನೀನು. ಆ ಬಲುಮೆಯಿಂದ ನೈತಿಕ ಬಲದಿಂದ ನೀನು ಎದುರು ಬರಬೇಕಿತ್ತು, ಬರ್ಲಿಲ್ಲ. ಮಾಯಕದ ಯುದ್ಧ ಮಾಡಿದೆ ಯಾಕೆ? ಕಳ್ಳನ ಮಗನಲ್ವೇ ನೀನೆಷ್ಟಾದ. ಆದ್ದರಿಂದ ಹುಳಹುಳ್ಳಗೆ ಮನಸ್ಸು ನಿನ್ನದಾಗಿದೆ. ನೀನು ಮಾಯಕದ ಯುದ್ಧ ಮಾಡಿದ್ರೆ ಅದನ್ನು ಬಿಡು, ನಿನ್ನ ತಾಯಿ ಬಸಿರೊಳಗೆ ಹೋಗಿ ಎಳೆದು ತಂದುಕೊಂಡೆ. ಅಸುರರು ನಾವು, ಮಾಯಕವೇ ನಮ್ಮ ಸ್ವಭಾವ. ನಮ್ಮ ಅರಿಗಳನ್ನು ಗೆಲ್ಲುವುದಕ್ಕೆ ಇದನ್ನೇ ಪ್ರಯೋಗಿಸುವುದು. ನಿನ್ನ ಮಾಯಕವ ನನ್ನ ನ್ಯಾಯವನ್ನು ನೋಡೋಣ.
ದಾರಿಯಲ್ಲಿ ಓಡುವುದು. ಬಂದವನೇ ರಣಕಣದಲ್ಲಿ ಜಯಿಸುವುದಕ್ಕೆ ಸಾಧ್ಯವಿಲ್ಲದೆ ಪಲಾಯನ ಸೂತ್ರವನ್ನು ಕೈಗೊಂಡಿದ್ದಾನೆ. ಓಡಿದವರನ್ನು ಓಡಿಸಿಕೊಳ್ಳುವುದು ನಮ್ಮ ಸೂರ್ಯವಂಶಕ್ಕೆ ಹೇಳಿದಂತಹ ಕಾರ್ಯವಲ್ಲ. ಬೇಕಿದ್ರೆ ಬೇಡಿ ತಿನ್ನಿ. ಇವರನ್ನೇ ಕಾಣುವ ಸಮರ್ಥರು ಭುವನ ಮೂರರುಳಿಲ್ಲನುತ್ತ ಕಳಪವನ ಜನ ಸಮ್ಮುಖಕ್ಕೆ ಹಾಯ್ದನು ಕಪಟವನು ನೆನೆದು ಏನಿದು? ಸೂರ್ಯ ಕುಲಜನಾದಂತಹ ರಾಮನಲ್ಲಿ ಯುದ್ಧವನ್ನು ಮಾಡಿದ್ರೆ ಜಯ ಲನಯವು ನನಗೆ ಬರುವ ಹಾಗೆ ಕಾಣುವುದಿಲ್ಲ. ಅವನ ಶರದ ಘಾತಿಗೆ ನಾನು ತಪ್ಪಿಸಿಕೊಳ್ಳಬೇಕಾಯಿತು. ಭುವನ ಮೂರರಲ್ಲಿ ಇವನನ್ನು ಗೆಲ್ಲುವಂತ ವೀರರು ಯಾರು ಇಲ್ಲ. ಹಾಗಿದ್ರೆ ಹಿಂದೆ ಹೋಗುವುದಕ್ಕಾಗುತ್ತದ? ಆಗುವುದಿಲ್ಲ. ಈ ಹಿಂದೆ ಒಬ್ಬ ನಮ್ಮ ಲಂಕೆಗೆ ಒಬ್ಬ ಬಂದಿದ್ದ, ಇವನ ಬಂಟ ಹನುಮಂತ. ಅವ ಈಗ ಹೇಗಿದ್ದಾನೆ ಎನ್ನುವುದನ್ನು ನೋಡಬೇಕಾಗಿದೆ. ಅವನ ಕಡೆಗೆ ನನ್ನ ರಥವನ್ನು ಹಾರಿಸ್ತೇನೆ. ಮಾತ್ರವಲ್ಲ, ನಿನ್ನನ್ನು ಹೇಗಾದರೂ ಮಾಡಿ ಸದೆ ಬಡಿಯಬೇಕು, ಮಾಯಾವಿತದಿಂದ ಕೆಳಗಿಳಿಸಬೇಕು ಎನ್ನುವಂತಹ ಕಾರಣಕ್ಕೆ ಬೇಕಾಗಿ ಪ್ರಭು ಶ್ರೀರಾಮಚಂದ್ರಮ ಶಬ್ದ ಬೇರೆ ಶರವನ್ನೇ ಪ್ರಯೋಗ ಮಾಡಿದ. ಆ ಮುಖೇನವಾಗಿ ಕೆಳಗಿಳಿಸಿದ ರಾಮನಲ್ಲಿಯೂ ನಿನ್ನ ಪರಾಕ್ರಮ ಎನ್ನುವುದು ಕೈ ಸಾರದೆ ಹೋಯಿತು. ನೇರವಾಗಿ ರಥವನ್ನು ನನ್ನೆಡೆಗೆ ಸಾರಿದೆ. ಇಂದ್ರಾರಿ, ಬಹುಶಃ ರಾಮನ ಬಳಿಗೆ ಹೋಗುತ್ತಾ ಇದ್ರೆ, ಅವನಲ್ಲಿ ಕರುಣೆಯನ್ನು ಬೀರುತ್ತಾ ಇದ್ರೆ, ಆ ರಾಮ ಜೀವದಯ ಭಾವದಿಂದ ನನಗೆ ರಕ್ಷಣೆಯನ್ನು ಕೊಡುತ್ತಾ ಇದ್ದನು ಏನು. ಇಲ್ಲಿ ಬಂದದ್ದು ಹೇಗಾಯ್ತು ಬಲ್ಲಯ್ಯ? ಬಾಣಲೆಯಿಂದ ನೇರವಾಗಿ ಬೆಂಕಿಗೆ ಬಿದ್ದ ಹಾಗಾಯಿತು. ಬಂದವ ರಾಮ ಬಂಟ ಹನುಮಂತ. ನಾನು ಬೆಂಕಿ ಹಿಂದೆ ಉದ್ಯಾನದಲ್ಲಿ ಹಿಂದೆ ಹಿಂದೆ ಉದ್ಯಾನದಲ್ಲಿ ಹನುಮಂತ ಮುಖ್ಯ ಪ್ರಾಣ. ಯಾವ ಪ್ರಾಣವ ನೀನು? ನೋಡು, ಏನು ನೀನೇನೆನ್ನುವುದನ್ನು ನಾನು ಚೆನ್ನಾಗಿ ಅರ್ಥವಿಸಿಕೊಂಡಿದ್ದೇನೆ ಈ ಹಿಂದೆ. ಹೌದೇನೋ? ಏನು? ಲಂಕೆಗೆ ಬಂದೆ, ನಿನಗೆ ಬೇಕಾದ ಹಾಗೆ ಸುತ್ತಾಡಿದೆ. ನಿನಗೆ ಬುದ್ಧಿ ಇಲ್ಲ, ಮಂದ ಬುದ್ಧಿ ಅವ. ನಿನ್ನನ್ನು ಬಿಡು ಅಂದು ಆ ಲಂಕೆಯಲ್ಲಿ ಬಂದಂತಹ ನಿನ್ನನ್ನು ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿ ನಿನ್ನನ್ನು ಬಂಧಿಸಿ ನಮ್ಮ ಅಪ್ಪನಿಗೆ ಒಪ್ಪಿಸುವ ಕಾಲದಲ್ಲಿ ನಿನ್ನ ಶೌರ್ಯ ಎಲ್ಲಿ ನಂದಿ ಹೋಗಿತ್ತು? 10,000 ಖಳರು ಸತ್ತುದರಿಯ
ಮುಖೇನವಾಗಿ ನಾನು ಬಂಧಿಸಲ್ಪಟ್ಟವ. ನಿನ್ನ ಪರಾಕ್ರಮಕ್ಕೆ ಮಣಿದು ನಾನು ಬಂಧಿಸಿದ್ದಲ್ಲ, ಆ ಬ್ರಹ್ಮಾಸ್ತ್ರಕ್ಕೆ ಮಣಿದು ನಾನು ಬಂಧನಕ್ಕೊಳಗಾದದ್ದು. ಬ್ರಹ್ಮಾಸ್ತ್ರ ಇದ್ದದ್ದು ನನ್ನಲ್ಲಿ ಅಲ್ವಾ? ಹೌದು ಹೌದು. ಈ ಹಿಂದೆ ನಾನು ತಡೆಯುವುದಕ್ಕೆ ಬಂದಂತಹ 10,000 ದಾನವರನ್ನು ನಾನೇ ಕೊಂದು ಮುಗಿಸಿದವ. ಹೊಡೆದದ್ದಲ್ಲ, ಬಡದದ್ದಲ್ಲ, ಕೇವಲ ಆ ಕಡೆ ಈ ಕಡೆಗೆ ವಾಲಿದ್ದು ಮಾತ್ರ. ಎಲ್ಲವರು ಸತ್ತಿದ್ದಾರೆ. ಹೆಚ್ಚಾಕೆ ಇನ್ನ ಚಿಕ್ಕಪ್ಪ, ಆ ಕುಂಭಶ್ರವಣ, ಅವನ ರಥದಲ್ಲಿ ಮೆರವಣಿಗೆ. ಈ ಹನುಮಂತನಿಗೆ ಒಂದು ರಥೋತ್ಸವ ಆಗಿತ್ತು. ಲಂಕೆಯಲ್ಲಿ ಏನಿದೆ, ಎಲ್ಲಿದೆ ಎನ್ನುವಂತಹ ಸಮಸ್ತ ವಿಚಾರವನ್ನು ತಿಳಿಯುವುದಕ್ಕೊಂದು ಅವಕಾಶವಾಯಿತು. ಸಾರಿ ಹೇಳ್ತಾ ಇದ್ದೇನೆ, ಪರಾಕ್ರಮ ಉಂಟು ಅಂತಾದ್ರೆ ಪ್ರಕಟೀಕರಿಸ. ಕಾದುವರು ಸೀತೆಯ ನೆವನದಿಂದಲೀ ಲವಗನೆದುರಳು ತಲೆಯರಿಯ ಬಿಂದರಿವೆನೆಂದೆನುತ್ತ ಏನಾಶ್ಚರ್ಯವಿದು! ಹನುಮಂತನ ಇದರಲ್ಲಿ ಕಾಳಗವನ್ನು ಮಾಡಿ ಜಯಿಸಬೇಕು ಅಂತ ಹೇಳಿದ್ರೆ ಇದು ಕೂಡ ಅಸಾಧ್ಯವಾಗಿ ಹೋಯ್ತಲ್ಲ. ಹಾಗಿದ್ರೆ ಇವರೆಲ್ಲ ಕಾದಾಟವನ್ನು ಮಾಡುವುದಾದ್ರೂ ಯಾಕೆ? ಯಾರಿಗಾಗಿ? ಯಾಕಾಗಿ? ರಾಮನ ಮಡದಿ ಸೀತೆಗಾಗಿ, ಅವಳನ್ನು ಕರೆದುಕೊಂಡು ಹೋಗಬೇಕೆನ್ನುವಂತ ಉದ್ದೇಶದಿಂದ ಕಾದಾಟವನ್ನು ಮಾಡುತ್ತಾರೆ. ಅವಳೇ ಇಲ್ಲ ಅಂತಾದ್ರೆ ಈ ಯುದ್ಧ ನಡೆಯುವುದಕ್ಕುಂಟ? ಅವಳಿರಬಾರದು. ಅವಳ ತಲೆಯನ್ನು ಕಡಿಲೇಬೇಕು. ಸಾಧ್ಯವೇ ಇಲ್ಲ. ನಮ್ಮಪ್ಪನಿಗೆ ಹತ್ತಿರ ಹೋಗ್ಲಿಕ್ಕೆ ಆಗ್ಲಿಲ್ಲ ಅಂತೆ, ಮತ್ತೆ ನನಗಾದೀತ? ಹಾಗಲ್ಲ. ಮಾಯದ ಯುವತಿಯನು ನಿರ್ಮಿಸುತ್ತ ಖಳನು ಖಡುಗವನು ಗಳಕಿಡಲ್ ಅನಿಲ ಜನ ಮುಂದೊರ್ದರಿತ ಬಾಯಿ. ಅವನಿಜಾತೆಯ ತರದಿ ಮತ್ತೊಂದು ಸ್ತ್ರೀಯನ್ನು ನಿರ್ಮಾಣ ಮಾಡಿ ಈ ಹನುಮಂತನ ಇದಿರಿನಲ್ಲಿ ಅವಳ ತಲೆಯನ್ನು ನಾನು ಕಡಿದೆ ಎಂದಾದ್ರೆ ಯುದ್ಧವನ್ನು ಬಿಟ್ಟು ಹಿಂದೆ ಹೋಗುತ್ತಾರೆ. ಇದೇ ಒಳ್ಳೆಯ ಉಪಾಯ. ತಡ ಮಾಡುವುದಿಲ್ಲ. ಮಾಯಕದಿಂದ ಸೀತೆಯಾಗಿರುವ ಯುವತಿಯನ್ನು ನಿರ್ಮಾಣ ಮಾಡಿ ಕಡಿತೇನೆ. ನೋಡಿದನಯ್ಯೋ ಹನುಮಾನ್ ರಾಕ್ಷಸನಿನಗೆ ಮಾಡುವಾದ್ಯ ನಿಸ್ಸೀಮಾನ್ಯ. ಓ ಹನುಮ ರಾಕ್ಷಸನಿನಗೆ ಮಾಡುವಾದ್ಯ ನಿಸ್ಸೀಮಾನ್ಯ. ಗಾಢದಿವು ಬಂದು ಬಿಡಿತು ಮತ್ತಾತನನ್ನು ಕೂಡಿಪೆ ಒಮ್ಮೆ ಬದುಕಿಸೋ. ಹಿಡಿದಂತಹ ಕತ್ತಿಯಿಂದ ನನ್ನ ತಲೆಯಲ್ಲಿ ಕತ್ತರಿಸುವುದಕ್ಕಾಗಿ ಮುಂದುವರಿತಾ ಇದ್ದಾನೆ. ಹನುಮ, ಒಮ್ಮೆ ಆ ತಲೆ ಕೈಯಿಂದ ನನ್ನನ್ನು ಬಿಡಿಸು, ರಕ್ಷಿಸು ಹನುಮ. ಯೋಚಿಸಬೇಡಿ, ಪ್ರಯತ್ನಿಸಿ. ಮತಿವಂತ ಕಳನೆ ಕೇಳು ಪೌಲಸ್ಯ ಜಸುತನ್ನ ತಾತ ತಾಳು ಖಳನಿ ಕೇಳು.
ತಾತ ತಾಳು ದೌಲತ್ಯದ ಸುತನು ತಾತ ತಾಳು ಕಳನ ಕೇಳು ಅತಿ ಬಲಾನ್ವಿತ ಭೂತ ಪತಿ ಭಕ್ತ ನ್ಯಾಯ ಪಥ ಅತಿ ಬಲಾನ್ವಿತ ಭೂತ ಪತಿ ಭಕ್ತನ ಅನ್ಯಾಯ ಅನ್ಯಾಯ ಪದ ಗತಿಯವನಲ್ಲ ಗತಿ ಛಾತ್ರ ಗೋವಿಂದ ಭಕ್ತನನ್ಯಾಯ ಪಥಗತಿ ಗಮನಲ್ಲ ಗತಿ ಛಾತ್ರ ಗೋವಿಂದ ಮತಿವಂತ ಕೆಳನಿಡು ಮೌಲತ್ಯದ ಸುತನಿಂಗ ತಾತ ತಾಳು ತಡೆ 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 ಮತಿವಂತ ಕಳನೆ. ನನ್ನ ಮತಿವಂತ ಹೇಳುವುದಕ್ಕೆ ಬಲವಾದಂತಹ ಉದ್ದೇಶ ಉಂಟು. ಕಳರಲ್ಲಿ ಮತಿವಂತರು ಯಾರೂ ಇರುವುದಿಲ್ಲ, ಮತಿವಂತರು ಯಾರು ಕಳರೂ ಆಗುವುದಿಲ್ಲ. ಹೀಗೆ ಹೇಳುವರೆ ಒಂದು ಉದ್ದೇಶ. ನಿನ್ನ ಪರಂಪರೆಯ ಬಗ್ಗೆ ನಾನು ಕೇಳಿಬಲ್ಲೆ. ಸಾಮಾನ್ಯನೇ ಹೇಳು. ಬ್ರಹ್ಮನ ಮಗ ಪುಲಸ್ಯ, ಅವನ ಮಗ ವಿಶ್ರವಸು, ಅವನ ಮಗ ರಾವಣ, ಆ ರಾವಣನ ಮಗ ಇಂದ್ರಾರಿ. ನಿನ್ನ ಪರಾಕ್ರಮದ ಕುರಿತು ನಾವು ಚೆನ್ನಾಗಿ ಬಲ್ಲೆವು. ಬ್ರಾಹ್ಮಣ ವಂಶದವ ನೀನು. ಈ ಕಾಲಕ್ಕೆ ಈ ತರನಾಗಿ ವ್ಯವಹರಿಸ್ತಾ ಇದ್ದಿ. ಮಾತ್ರವಲ್ಲ, ಸಕಲ ಶಾಸ್ತ್ರ ನೀತಿ ಇದನ್ನು ಚೆನ್ನಾಗಿ ಅರಿತವ ನೀನು. ಇಂದ್ರಾರಿ, ನಿನ್ನ ಅಪ್ಪನ ಬಗ್ಗೆ ನಾನು ಕೇಳಿಬಲ್ಲೆ. ಪರಶಿವನ ಪರಮ ಭಕ್ತನಾಥ. ಈ ಹಿಂದೆ ಸಾಮಗಾನವನ್ನು ಮಾಡುವ ಮುಖೇನವಾಗಿ ಆ ಪರಮೇಶ್ವರನ್ನೇ ಮೆಚ್ಚಿಸಿದವ. ಸಾಮಗ ಯಾರು ಅಂತ ಕೇಳಿದ್ರೆ ಅದು ನಿನ್ನ ಅಪ್ಪನೇ. ಸಂಶಯ ಹೌದು, ಕೆಲವರೆಲ್ಲ ಸಾಮಗ ಸಾಮಗ ಅಂತ ಹೇಳಿಕೊಳ್ಳುವುದುಂಟು. ಆದ್ರೆ ನಿಜವಾದ ಸಾಮಗ ನಿನ್ನಪ್ಪ. ಅದರಲ್ಲಿ ಎರಡು ಮಾತಿಲ್ಲ. ದಶಕಂಠ ಎನ್ನುವಂತಹ ನೆಗಳತೆಯನ್ನು ಪಡೆದು ಆ ಮುಖೇನವಾಗಿ ಈಶನನ್ನೇ ಮೆಚ್ಚಿಸಿ ರಾವಣ ಎನ್ನುವ ಹಾಗೆ ನೆಗಳತೆಯನ್ನು ಪಡೆದವ. ಆದ್ದರಿಂದ ಹೇಳ್ತಾ ಇದ್ದೇನೆ, ಓ ಮತಿವಂತ ಕಳನೆ, ಈ ತರನ ವ್ಯವಹರಿಸುವ ಸರಿಯಲ್ಲ. ಯಾಕೆ ಮುಚ್ಚಬೇಕು? ಮರದಿಂದ ಮರಕ್ಕೆ ಹಾರುವ ಮರ್ಕಟ ನೀನು. ಏನು ನನಗೆ ನೀತಿಯನ್ನು ಹೇಳುವುದಕ್ಕೆ ಬಂದಿದ್ದೀಯಾ? ಬಹಳ ಶಾಸ್ತ್ರ ಓದಿದವನ ನೀನು. ಇನ್ನಷ್ಟಲ್ಲ, ಬಹಳ ಗೊತ್ತುಂಟ ನಿನಗೆ. ಇನ್ನಷ್ಟಲ್ಲ. ನಮ್ಮ ವಂಶದ ಬಗ್ಗೆ ನೀನು ತಿಳ್ಕೊಂಡಿದ್ದೀಯಾ? ಕೇಳಿ ಬಂದೆ. ಯಾರೋ ಹೇಳಿದ್ದನ್ನು ಕೇಳಿ ನನ್ನ ಮುಂದೆ ಬಿತ್ತರಿಸುವೆಯಾ? ಹಾಗೆಂದು ನಾನು ಹೇಳಿದ ತಪ್ಪಾಗಿದೆ ಹೇಳು. ತಪ್ಪಲ್ಲ, ಸರಿ ತಾನೆ. ನೀನು ಹೇಳುವುದು ಅಗತ್ಯವಿಲ್ಲ. ಹಾಗಿದ್ರೆ ಕೇಳಿದ್ದು ಸತ್ಯ ಅಂತ ಆಯ್ತಲ್ಲ. ಸತ್ಯವಿರಬಹುದು, ಆದರೆ ಯಾರಿಗಾಗಿ ನೀನು ಬಂದಿದ್ದೀಯೋ ಅವಳಿಂದಲಾಗಿ ನಮ್ಮ ಧನುಜ ವಂಶ ನಾಶವಾಗುತ್ತಾ ಇದೆ. ಆದ್ದರಿಂದ ನಿನ್ನ ಯಾವ ಮಾತು ನನಗೆ ಪಥ್ಯವಾಗುವುದಿಲ್ಲ. ತಲೆಯನ್ನು ಕಡಿಯುವುದೇ. ಜನಕರಾಯನು ಉದಿಸಿ ರಘುವಂಶ ರಾಜೇಂದ್ರನ ರಾಣಿ ನಿನಗಿಂತು ಪೂರ್ವ ಜನ್ಮದ ಕರ್ಮ ಬೆಂಬಿಡದೆ, ನಿನಗಿಂತು ಪೂರ್ವ ಜನ್ಮದ ಕರ್ಮ ಬೆಂಬಿಡದನು ಸರಿದುದು ನೋಡಿದ ಹನುಮ. ಜನಕರಾಯನಿಗೆ ಮಗಳಾಗಿ ಹುಟ್ಟಿದೆ. ಶ್ರೀರಾಮಚಂದ್ರನಿಗೆ ಮಡದಿಯಾದೆ. ಆದರೆ ಯಾವ ಪೂರ್ವ ಜನ್ಮದಲ್ಲಿ ಮಾಡಿದ ಕರ್ಮವೇ ಈ ಜನ್ಮದಲ್ಲಿ ನಾನು ಅನುಭವಿಸ್ತಾ ಇದ್ದೇನೆ. ಹನುಮ,
ಏನಮ್ಮ? ನೀನು ಎಷ್ಟು ಆತನಲ್ಲಿ ಬುದ್ಧಿ ಮಾತನ್ನು ಹೇಳಿದ್ರೆ ನಿನ್ನ ಮಾತು ಪಥ್ಯವಾಗುತ್ತಾ ಇಲ್ಲ ಆತನಿಗೆ. ಕರುಣೆ ಇಲ್ಲ, ಆತ ನನ್ನನ್ನು ಬಿಡುವುದೇ ಇಲ್ಲ, ಆತ ನನ್ನನ್ನು ಕೊಲ್ಲುತ್ತಾನೆ. ಅಮ್ಮ ನೀನು ಕಣ್ಣೀರಿಡಿಸಬೇಡ ತಾಯಿ, ಕಣ್ಣೀರಿಡಿಸಬೇಡ. ಅಯ್ಯ ಏನು ದಿತಿಜರು ವಿಕ್ಕಳನು ಮೂದಕ್ಕೆ ಲಂಕಾ ಪತಿಯ ಬೆನಿಪ ವೀರನು ವೀರನು ವಿಕ್ಕಳನು ಗಳನು ಮುದಕಿ ಲಂಕಾ ಪತಿ ಎಂದರಿಪ ವೀರನು ಮುದಕಿ ಲಂಕಾಪತಿ ಲಂಕಾಪತಿ ಎಂದರಿಪ ವೀರನು ವೀರನು ಗಳನು ವೀರ ಅಪ್ರತಿಮ ಬಲಾಢ್ಯ ಘನ ಅಪ್ರತಿಮ ಬಲಾಢ್ಯ 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 ಮತವಂತ ಕಡದು ಹೇಳು ಕೇಳು ಘನ ಪ್ರತಿಮ ಬಲಾಢ್ಯ ಗಣಪತಿಮ ಬಲಾಢ್ಯ ಅಪ್ರತಿಮ ಬಲಾಢ್ಯ ಮುಂದಕ್ಕೆ ಲಂಕಾಪತಿ ಬೆಲಿ ಪಾರ್ಯ
ದೇವಲೋಕಕ್ಕೆ ಹೋಗಿ ಆ ದೇವೇಂದ್ರಲ್ಲಿ ಸೋತಂತಹ ಕಾಲಕ್ಕೆ ಅಪ್ಪನ ಬಳಿಗೆ ಹೋಗಿ ಜನಕದು ಗುಣವೇತಕ್ಕೆ ಎನ್ನುವ ಹಾಗೆ ಅಪ್ಪನಲ್ಲಿ ಕೇಳಿಕೊಂಡೆ. ಅಪ್ಪನಿಗೆ ಧೈರ್ಯದ ಮಾತುಗಳನ್ನು ಹೇಳಿದೆ. ಆ ಮುಖೇನವಾಗಿ ನೇರವಾಗಿ ದೇವಲೋಕಕ್ಕೆ ಹೋದೆ. ಇಂದ್ರಾರಿ ಸುಬಳಸರನ್ನು ಸೋಲಿಸಿದೆ. ಇಂದ್ರಾರಿ ಎನ್ನುವಂತಹ ನೆಗಳ್ಟೆಯನ್ನು ಬಿರುದನ್ನು ಪಡೆದೆ. ನಿನ್ನ ಮೂಲ ಹೆಸರು ಮೇಘನಾದ. ಮೇಘನಾದ ಎನ್ನುವಂತಹ ಹೆಸರು ಎಷ್ಟು ಮಂದಿಗೆ ಗೊತ್ತಿದೆಯೋ ಗೊತ್ತಿಲ್ಲ. ಆದ್ರೆ ನಿನ್ನ ಪರಾಕ್ರಮದ ಮುಖೇನವಾಗಿ ಎಲ್ಲರೂ ಇಂದ್ರಾರಿ ಎನ್ನುವ ಹಾಗೆ ಹೇಳಿಸಿಕೊಂಡವ ನೀನು. ನೀನೇ ಆಲೋಚನೆಯನ್ನು ಮಾಡು. ನಿನ್ನ ವ್ಯಕ್ತಿತ್ವ ಎನ್ನುವುದು ಉಳಿದವರಿಗೆ ಆದರ್ಶವಾಗಬೇಕು. ನೀನು ನಡೆದಂತಹ ದಾರಿಯಲ್ಲಿ ಈ ಲಂಕೆಯ ಪ್ರತಿಯೊಂದು ಪ್ರಜೆಗಳು ಕೂಡ ಅದನ್ನೇ ಪಾಲಿಸಿ ನಡೆದುಕೊಂಡು ಹೋಗಬೇಕು. ಅಂತಹುದ್ರಲ್ಲಿ ಇಂತಹ ಕಾರ್ಯಕ್ಕೆ ಮನ ಮಾಡುತ್ತಿ. ಒಂದು ಮಾತು ಹೇಳುತ್ತೇನೆ, ನಿನ್ನಪ್ಪ ಸಾಯ್ತಾನೆ. ಮಾತಿಗೆ ಹೇಳಿದ್ದು ಇಷ್ಟೆಲ್ಲ ಹೇಳಿದವ ನೀನು ಹಾಗೆ ಹೇಳಿದ್ರೆ ಬಿಡುವುದಿಲ್ಲ. ಕಾರಣ ಉಂಟು. ನಿನ್ನಪ್ಪ ಸತ್ತ ಬಳಿಕ ಈ ಲಂಕೆಯ ಪೀಠಕ್ಕೆ ಉತ್ತರಾಧಿಕಾರಿ ಯಾರು ಹೇಳು? ಅದು ನೀನೇ. ಹಾಗಿರುವಾಗ ನಿನ್ನ ಬದುಕಿನಲ್ಲಿ ಯಾವುದೇ ಕಪ್ಪು ಚುಕ್ಕಿಯನ್ನು ಇರಬಾರದು. ಮಾತ್ರವಲ್ಲ, ಈ ಕಾಲಕ್ಕೆ ಜಾನಕಿ ದೇವಿಯ ಶಿರವನ್ನು ಕತ್ತರಿಸುವುದಕ್ಕೆ ಮುಂದಾಗುತ್ತಾ ಇದೆ. ನೀನು ಸಕಲ ವಿಚಾರವನ್ನು ತಿಳಿದವ. ಸ್ತ್ರೀ ಹತ್ಯೆ ಎನ್ನುವುದು ಮಹಾಪಾತಕ, ಪಂಚ ಮಹಾಪಾತಕಗಳಲ್ಲಿ ಒಂದು. ಹಾಗಾಗಿ ಆ ಹತ್ಯೆಗೆ ಮನ ಮಾಡಬೇಡ. ಅಂತಹ ಕೆಟ್ಟ ದಾರಿಯನ್ನು ತುಳಿಯಬೇಡ. ವೃಕ್ಷ ಚರಾಧಮನೆ ಬಾಲವನ್ನು ತೊಡಿಸಿಕೊಂಡ ಆದಿಯಲ್ಲಿ ಹೊಯ್ದಾಡಿ ಬದುಕಿದ ಕೋತಿ ನಿನ್ನಿಂದ ವೃಕ್ಷಚರಾದ ಮನೆ ಆದಿಯಲ್ಲಿ ಬಾಲವನ್ನು ಸುಡಿಕೊಂಡವ ನೀನು. ನಿನ್ನಿಂದ ಆಗುವುದು ಆಗಲಿ ಹಾಗೆಂತ ಹೇಳಿ ಇವನನ್ನು ಬಿಟ್ಟು ಬಿಡುವವನು ನಾನಲ್ಲ. ಹಾಕಿದ್ದಕ್ಕೆ ಬೇರೆ ಯಾವುದೋ ಪ್ರತಿಕ್ರಿಯೆ ಕೊಡ್ತಾ ಉಂಟು. ಅದು ನೀನು ಹೇಳಿದ್ದಕ್ಕೆ, ನನಗಲ್ಲ. ಅದು ನಿನ್ನ ಜಾತಿಯದ್ದು. ನೀನು ಮಾತನಾಡುವಾಗ ಪ್ರತಿಕ್ರಿಯೆ ಉಂಟು. ನೀನೇ ಆರಂಭಿಸಿದ್ದು ನೋಡು. ಈಗ ನಿನ್ನಿಂದ ಆಗುವುದು ಆಗಲಿ. ಈ ಜಾನಕ್ಕೆ ತಲೆಯನ್ನು ಕಡಿಯುವುದು ಕಡಿಯುವುದೇ. ಮುಷ್ಟಿಯಲ್ಲಿ ನನ್ನ ಕಣ್ಣೆದುರಲ್ಲಿ ಮಾತೆ ಜಾನಕಿಯ ಶಿರವನ್ನು ಕತ್ತರಿಸಿದ ಹಿಂದಾರಿ. ಹಾಗಾಗಿ ಹಿಡಿದಂತಹ ಮುಷ್ಟಿಯಲ್ಲಿ ಅವ ಏರಿ ಬಂತಹ ರಥವನ್ನು ಹೊಡೆಗೈದಿದ್ದಾನೆ. ಎಲ್ಲಿದ್ದಾನೆ ಎಲ್ಲಿದ್ದಾನೆ? ಸರಿ, ನಮ್ಮ ಜಾನಕಿ ದೇವಿ ಎಲ್ಲಿದ್ದಾಳೆ ಎಲ್ಲಿದ್ದಾಳೆ? ಅಯ್ಯಯ್ಯೋ ಅಮ್ಮ, ಅಯ್ಯಯ್ಯೋ ಅವನಿಜಿ ಅಬಲಿಯರುಳು ಸಗಜಿ. ಅಯ್ಯಯ್ಯೋ ಅವನಿಜಿ ಅಬಲಿಯರುಳು ಸಗಜಿ. ಮೈಯ ಚಾಚುವದೈತಿ ನಿನಗೆ, ಮೈಯ ಚಾಚುವದಾಯ್ತಿ ನೆಲಕ್ಕೆ. ಕೈಯಾರೆ ಕರ್ಮವ ಉಣಿಸೀತೆ ನಗೆಗೆ, ಕೈಯಾರಿ ಕರ್ಮವ ಉಣಿ
ಅಕಟಾಗ ರಾಮ ರಾಮ ಜಗದಯ್ಯನು ಏನೆಂಬೆ 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 ಅಕಟಾಗ ಅಯ್ಯಯ್ಯೋ ಅವನಿಗೆ ಅವನಿಗೆರುಳು ಸಗಜೆ ಮೈಯ ಚಾಚುವುದಾಯ್ತು ನಿಲಗಿಯೇ ರಾಮ 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 ಅಮ್ಮ ರಾಮ 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 ಎಂತಹ ದೃಶ್ಯವನ್ನು ನಾನು ಕಾಣುತ್ತಾ ಇದ್ದೆ. ಬರಸಿಡಿಲೆ ಬಡಿದಂತಹ ಅನುಭವವಾಗುತ್ತಾ ಇದೆಯಲ್ಲ. ಇದರ ಬದಲಾಗಿ ನನ್ನ ಪ್ರಾಣ ಪಕ್ಷಿ ಹಾರಿ ಹೋಗುತ್ತಾ ಇದ್ರೆ ಎಷ್ಟೋ ಸಂತೋಷವಾಗುತ್ತಾ ಇತ್ತು. ನನ್ನ ಕಣ್ಣೆದುರಲ್ಲೇ ಲೋಕ ಮಾತಿರಿಸಿಕೊಂಡಂತಹ ಜಾನಕಿ ದೇವಿ ಹನುಮ ಕಾಪಾಡು ಕಾಪಾಡು ಎಂದು ಗೋಗರೆದಾಗ ನನ್ನ ಕೈಯಿಂದ ಏನು ಮಾಡುವುದಕ್ಕೆ ಅಸಾಧ್ಯವಾಯಿತಲ್ಲ. ಶತ ಪ್ರಯತ್ನವನ್ನು ಪಟ್ಟರೂ ಕೂಡ ತಾಯಿಯನ್ನು ಉಳಿಸಿಕೊಳ್ಳುವಂತಹ ಯೋಗ ಭಾಗ್ಯ ನನ್ನ ಪಾಲಿಗೆ ಬಂತಲ್ಲ. ನನ್ನ ಭುಜ ದಂಡೆಗಳಲ್ಲಿ ಎಷ್ಟು ಪರಾಕ್ರಮ ಇದ್ದರೇನು, ಈ ಕಾಲಕ್ಕೆ ಪ್ರಯೋಜನವೇ ಬರಲಿಲ್ಲ. ಶ್ರೀರಾಮಚಂದ್ರಮನ ಕೂಡ ತಾಯಿಯನ್ನು ಜೊತೆಯಾಗಿ ಕಾಣಬೇಕು ಎಂಬುದು ನಮ್ಮ ಮನದ ಹೆಬ್ಬಯಕೆಯಾಗಿತ್ತು. ಆದ್ರೆ ಅದಕ್ಕೆ ಕಾಲಾವಕಾಶ ಎನ್ನುವುದು ಕೂಡಿ ಬರಲಿಲ್ಲ. ಇದೇ ಅವಕಾಶ ಎನ್ನುವ ಹಾಗೆ ಯೋಚಿಸಿದೆ, ಇಂದ್ರಾರಿಯಲ್ಲಿ ಬೇಡಿಕೊಂಡೆ. ಆದರೂ ಕೂಡ ನನ್ನ ಪ್ರಯತ್ನ ವಿಫಲವಾಗಿ ಹೋಯಿತು. ನೋಡಬಾರದೆ, ಈ ಭೂಮಿ ತಾಯಿಯ ಮಗಳಾದಂತಹ ಸೀತಾ ಮಾತೆ ಇಂದು ಭೂಮಿಯಲ್ಲೇ ಒರಗುವಂತಹ ಸ್ಥಿತಿ ಬಂತಲ್ಲ. ಇದನ್ನು ನೋಡುವಂತಹ ದೌರ್ಭಾಗ್ಯ ನನ್ನ ಕಣ್ಣುಗಳಿಗೆ ಬಂತಲ್ಲ. ಶ್ರೀರಾಮಚಂದ್ರಮ ಏನಾಯ್ತು ಎನ್ನುವ ಹಾಗೆ ಕೇಳಿಕೊಂಡ್ರೆ ಆ ಲೋಕ ದಯ್ಯನಿಗೆ ನಾನೇನೆಂದು ಉತ್ತರಿಸಲಿ? ಯಾವ ನಾಲಿಗೆಯಲ್ಲಿ ಈ ತೆರನಾಗೆ ಆಯಿತು ಅಂತ ಹೇಳಿಕೊಳ್ಳಲಿ? ಇಲ್ಲ, ನೋಡಬಾರದೆ, ರುಂಡ ಬೇರೆ ಮುಂಡ ಬೇರೆ ರಕ್ತ ಧಾರಾಕಾರವಾಗಿ ಸೋರುತ್ತಾ ಇದೆ. ಕಣ್ಣಾಡಿಗಳು ಒಮ್ಮೆ ಮುಚ್ಚುತ್ತದೆ, ಒಮ್ಮೆ ತೆರೆಯುತ್ತದೆ. ಅದರ ಪ್ರತೀಕ ಏನು? ಹನುಮ, ನೀನಿದ್ದೂ ಹೀಗಾಯಿತಲ್ಲ, ನನ್ನನ್ನೇ ಅಣಕಿಸುವ ತೆರನಾಗಿ ಭಾಸವಾಗುತ್ತಾ ಇದೆ. ಹಾಗಿದ್ರೆ ನಾನೇನು ಮಾಡಲಿ? ರಾಮ 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 ರಾಮ. ಅನುವರದ ಭೂಮಿಯೊಳು ಬಿದ್ದ ಕ್ಷಣಗಳ ದಾಟಿ, ಬಿದ್ದ ಕ್ಷಣಗಳ ದಾಟಿ ಘನರತಾಶ್ವಂಗಳಂ ಹತ್ತಿ ಹತ್ತಿ ಇಳಿದು ಹತ್ತಿ ಒಂದೇ ಸಲ ಆಯ್ತಾ? ಹತ್ತಿ ಇಳಿದು ಹತ್ತಿಳಿದು ಹತ್ತಿಳಿದು ಹತ್ತಿ ಇಳಿಲಿಕ್ಕೆ ಆಗುದಿಲ್ಲ. ಒಂದೇ ಬಳಲುತ್ತಾಗ ಹನುಮಂತನು ದೂರದಿ ಕಣ್ಣು ಹತ್ತಿರ ಕೈದಾಗಲಿ ತಿಳಿದನು. ಕೇಳು ಮರುತಾತ್ಮಜನೇ, ಇಂದಿನ ಕಾಳಗದಿ ಖಳ ಮೆರೆದ ಪರಿಯ ಇಂದಿನ ಕಾಳಗದಿ ಖಳ ಮೆರೆದ ಪರಿಯನು ಕೇಳಿದಾರಲ್ಲ ಕಳುಗಿದ ಶ್ರೀಲರಾಮ ಶ್ರೀಲರಾಮ ರಾಮ ರಾಮ ಶ್ರೀಲರಾಮ
ರಾಮ ಜಯ ರಾಮ ಜಯ ರಾಮ ಜಯ ರಾಮ. ಏನು ನಿನ್ನಯ ಮನದ ದುಗುಡವಿದೇನೆನುತ ಬೆಸಗುಂಡ ಮನಸೂರು ಏನು ನಿನ್ನಯ ಮನದ ದುಗುಡ ರಾಮ 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 ಜಯ ರಾಮ ಜಯ ರಾಮ. ಹನುಮ, ನೀನು ಇಲ್ಲಿದ್ದೇನಪ್ಪ? ಹೌದಜ್ಜಯ್ಯ. ನಿನ್ನನ್ನು ಈ ಯುದ್ಧ ಭೂಮಿಯಲ್ಲಿ ಆ, ಎಲ್ಲೆಲ್ಲ ಹುಡುಕಾಡಿದೆ. ರಾಮಚಂದ್ರಮ ಅಪ್ಪಣೆ ಮಾಡಿದ್ರು. ಆ, ಧನುಜನ ಬಿಲ್ಲ ಛಯಂಕಾರ ಕೇಳ್ತಾ ಇದೆ. ಆ. ಹನುಮಂತನ ಸಿಂಹನಿನಾದ ಯಾಕಿಲ್ಲ ನೋಡಿ ಬನ್ನಿ ಎಂಬುದಾಗಿ ಇನ್ನೆಲ್ಲಿಗೆ ಸಿಂಹ? ಇಲ್ಲಿ ಬಂದು ನೋಡ್ತಾ ಇದ್ದೇನೆ. ಆ, ನೆಲನೋಟಕನಾಗಿ ಆ, ಕಣ್ಣೀರಿಳಿಸ್ತಾ ಅಳುತ್ತಾ ಇರುವೆಯಲ್ಲ ಇರುವ ಹನುಮ. ದಾರಿ ಒಂದೇ. ಏನು ನಿನ್ನಯ ಮನದ ದುಗುಡ ಇದೇನು ಆ, ಹೇಳು ಹನುಮಂತ. ಓ ಜಾಂಬವ ದೇವ ಜಾಂಬವ ದೇವ ಕೇಳಯ್ಯ ಕೇಳಯ್ಯ. ಕೂಳ ಜಂಬಾರಿಜಿತು ಎನ್ನ ಕೈಯ ಸಂಭ್ರಮದಲ್ಲಿ ಕಾದೆ ಇಂಬು ಕಾಣದೆ ಹೋಗಿ ಕುಂಬಿನಿ ಜಯ ತಂದು ಕೆಡಗಿ ತಪ್ಪಿಸಿಕೊಂಡ ಜಾಂಬವ ದೇವ ಕೇಳಯ್ಯ ಕೂಳ ಜಂಬಾರಿಜಿತು ಎನ್ನ ಕೈಯ ಅಯ್ಯ ಓ ಜಾಂಬವ ದೇವ ಹನುಮಂತ, ನಾನಾಡುವಂತಹ ಮಾತನ್ನು ಅವತರಿಸಬೇಕು. ಆಲಿಸುವ. ಯಾವ ನಾಲಿಗೆಯಿಂದ ಹೇಳಲಿ, ಇದ್ದ ನಾಲಿಗೆಯಲ್ಲಿ ಹೇಳ್ಬೇಕು. ಹೇಗೆಂದು ವಿವರಿಸಲಿ? ಏನಾಯ್ತು ಹಾಗೆ ಹೇಳು. ಹಾಗಲ್ಲ, ಮತ್ತೆ ಹೇಳುವುದಕ್ಕೆ ನನ್ನ ನಾಲಿಗೆಗೆ ಬಲ ಸಾಕಾಗುತ್ತಾ ಇಲ್ಲ. ಹೌದಾ? ಹೌದು. ಅಂತದ್ದೇನಾಯ್ತು? ರಾವಣೇಶ್ವರನ ಮಗ ಹಾ. ಇಂದ್ರಾರಿ ಹಾ. ನಮ್ಮನ್ನೆಲ್ಲ ಗಾರುಗಿಡಿಸಬೇಕಂತಹ ಕಾರಣಕ್ಕೆ ಬೇಕಾಗಿ ಹಾ. ರಣಕ್ಷೇತ್ರವನ್ನು ಸೇರಿಕೊಂಡ. ಆಹಾ. ಕಪಿ ವೀರಾದಿ ವೀರರನ್ನೆಲ್ಲ ದೆಸೆಗಡಿಸಿದ. ಹಾ. ಆಮೇಲೆ ಹಾ. ನೇರವಾಗಿ ರಾಮನ ಬಳಿಗೆ ಸಾಗಿದ. ಹಾ. ಅವನ ಪರಾಕ್ರಮ ಎನ್ನುವುದು ಹಾ. ರಾಮನ ಮುಂದೆ ಕೈ ಸಾಗಲಿಲ್ಲ. ಯಾರಿಂದಲೂ ಸಾಕುವುದಿಲ್ಲ. ಆಮೇಲೆ ಸುಮ್ಮನೆ ಉಳಿಯಲಿಲ್ಲ. ಮತ್ತೆ ರಥವನ್ನು ಹಾ. ನೇರವಾಗಿ ನನ್ನೆಡೆಗೆ ಸಾಗಿದ. ಹೌದಾ? ಹೌದು. ಮತ್ತೆ ಘನಘೋರವಾದಂತಹ ಯುದ್ಧ ಪ್ರಾರಂಭವಾಯಿತು. ಹಾ. ನನ್ನಲ್ಲಿಯೂ ಕೈ ಸೋತು ಓಡಿ ಹೋದ, ಪಲಾಯನ ಮಾಡಿದ. ಮತ್ತೆ ನಿನ್ನ ಎದುರು ನಿಂತರೆ ಯಾರಾದ್ರೂ ಗೆಲ್ಲಕ್ಕುಂಟ? ಹಾಗಲ್ಲ ದೇವ, ಅಲ್ಲಿಗೆ ಸುಮ್ಮನೆ ಉಳಿಲಿಲ್ಲ. ಈಗ ಅವ ಓಡಿದ್ದಕ್ಕೆ ಬೇಕಾಗಿ ಅಳುತ್ತಾ ಇರುವುದ? ಅದು ಸಂತೋಷ ಪಡುವ ವಾರ್ತೆ ತಾನೆ. ಮತ್ತೆ ಪ್ರಕರಣ ಅಲ್ಲಿಗೆ ಮುಗಿಯಲಿಲ್ಲ. ಮತ್ತೆ ನಮ್ಮನ್ನು ಹೇಗಾದ್ರೂ ಮಾಡಿ ಗೆಲ್ಲಬೇಕು ಹಾ. ಎನ್ನುವಂತಹ ಕಾರಣಕ್ಕೆ ಬೇಕಾಗಿ ಹಾ. ಮಾಯಾವಿತನವನ್ನು ಪ್ರಕಟಿಸಿದ. ಹಾ. ಹೌದು, ಹಾ. ಬೇರೇನೂ ಅಲ್ಲ. ಹಾ. ಅಶೋಕಾವನದಲ್ಲಿರುವಂತಹ ಸೀತೆಯನ್ನು ಹಾ. ಸಿರಿಮುಡಿಗೆ ಕೈ ಹೆಕ್ಕಿ ಹಾ. ದರ 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 ದರನೆ ಎಳೆ ತಂದ. ಹಾ. ನಾನು ಎಷ್ಟು ಬುದ್ಧಿವಾದ ಹೇಳಿದೆ. ಹಾ. ಮತಿವಂತ ಕಳ ಹಾ. ನನ್ನ ಮಾತನ್ನು ಅವತರಿಸಬೇಕು. ಹಾ. ಇಂತಹ ಕೆಲಸ ಮಾಡಬಾರದು. ಸ್ತ್ರೀ ಹತ್ಯೆ ಎನ್ನುವುದು ಮಹಾಪಾತಕ. ಹಾ. ಈ ತೆರನಾಗಿ ನೀತಿಯ ಮಾತುಗಳನ್ನು ಹೇಳಿದೆ. ಹಾ. ನನ್ನ ಮಾತನ್ನು ಕೇಳುವಂತಹ ವ್ಯವಧಾನ ಹಾ. ಅವನಿಗಿರ್ಲಿಲ್ಲ. ಹಾ. ಆಗ ಅವ ಹೇಳಿದ್ದೇನು? ಏನು? ಓದದಿರು ಹಾ. ವೃಕ್ಷ ಚರಾದ ಮನೆ. ಅದಾಯ್ತು. ಹೌದು, ಸಾರತ್ತ ಹಾ. ಸಾರತ್ತ ಹಾ. ಸಾರತ್ತ ಹಾ. ಅಂತ ಹೇಳಿದ್ದು ಹಾ. ಕಟಾರಿಯಿಂದ ತೆಗೆದದ್ದು ಕೈಯಿಂದ ಹಾ. ಸೀತಾ ಮಾತೆಯ ಶಿರವನ್ನು ಕಡಿದೇ ಬಿಟ್ಟ. ಏನು ಒಳ್ಳೆಯದುಂಟು? ಕತೆ ಬಹಳ ನಿಮಗೆ ರಸಭಾವ ಯಾವುದು ಗೊತ್ತಾಗುವುದಿಲ್ಲ. ರಸಭಾವ ಅಲ್ಲ. ಈ ಸನ್ನಿವೇಶ ದುಃಖ ಅಂತ ಗೊತ್ತಾಗುವುದಿಲ್ಲ. ನೀವು ಯಾವಾಗ್ಲೂ ಹಾಸ್ಯವೇ ಮಾಡ್ತಾ ಇರ್ತೀರ. ಇಲ್ಲ ಕತೆ ಕೇಳೋದುಂಟಲ್ಲ, ಹಾ? ಒಂದು ಒಳ್ಳೆ ಪ್ರಸಂಗ ಮಾಡುವವನು. ಯಾವ್ದು ಪ್ರಸಂಗ ಮಾಡುದಿಲ್ಲ. ಮತ್ತೆ ಎಂತ ಪ್ರಸಂಗ ಆಗಿ ಹೋಗಿ ಮತ್ತೆ ಎಂತ ಆಗಿ ಹೋದ? ನನ್ನ ದುಸ್ಥಿತಿಯನ್ನು ನೋಡಿದ. ಎಂತ ಸ್ಥಿತಿ ಹೋದಂತೆ ಸೀತಾದೇವಿಯನ್ನು ಕರ್ತಂತಂತೆ, ನೀನು ನೋಡುದಿದ್ದಂತೆ ತಲೆಗಡದಂತೆ. ಇದೆಲ್ಲ ಆಗುವ ಹೋಗುವ ವಿಷಯ. ಆಗಿದೆ, ಆದದ್ದೇ. ಸೀತಾದೇವಿಯ ತಲೆ ಕಡಿಯುವ ವಿಷಯ ಬಿಡು.
ಆಕೆಯ ಮೈ ಸ್ಪರ್ಶ ಮಾಡುವಂತ ಯೋಗ್ಯತೆ ಈ ರಾಕ್ಷಸರಿಗಿಲ್ಲ. ಅಜ್ಜಯ್ಯ, ಆ, ನಾನು ಸುಳ್ಳು ಹೇಳ್ತೇನೆ ಅಜ್ಜಯ್ಯ. ಈಗೀಗ ಯಾರು ಸುಳ್ಳು ಹೇಳ್ತಾರೆ, ಯಾರು ಸತ್ಯ ಹೇಳ್ತಾರೆ ಅಂತ ನಂಬಲಿಕ್ಕೆ ಆಗುದಿಲ್ಲ. ಈಗ ಹೇಳುವುದು ಎಲ್ಲ ಬರೀ ಸುಳ್ಳು. ಅಜ್ಜಯ್ಯ, ಆದ್ರೆ ನೋಡಿದ ಜನ ಅಜ್ಜಯ್ಯ, ನಾನು ಬಂಟ ಅಜ್ಜಯ್ಯ. ನೀನು ಯಾವ ಬಂಟನೇ ಇರಲಿ, ರಾಮ ಬಂಟ. ನಾನು ಒಪ್ಪಬೇಕಾದ್ರೆ ಆ, ಆ ಹೆಣ ಸತ್ತದನ್ನು ಹೆಣ ಸಾಯ್ಲಿಕ್ಕಿಲ್ಲ, ಸತ್ತ ಮೇಲೆ ಹೆಣ ಆಗುದು. ಅದು ಸತ್ತ ಮೇಲಿನ ನಿಮಗೆ ಪ್ರಾಯ ಆಯ್ತಲ್ಲ, ಸತ್ತ ಮೇಲಿನ ಆ ಹೆಣವನ್ನು ತೋರಿಸಿ. ನೀವು ಜ್ಞಾನ ವೃದ್ಧರು ಹೌದು, ವಯೋವೃದ್ಧರು. ವಯೋವೃದ್ಧ ಹೌದು, ಹೆಣ ತೋರಿಸಿ. ಬನ್ನಿ ಅಜ್ಜಯ್ಯ, ಹೀಗೆ ಬರ್ಬೇಕು, ಹೀಗೆ ಬರ್ಬೇಕು, ಹೀಗೆ ಬರ್ಬೇಕು. ನೋಡಿ ನೋಡಿ, ಜಾನಕಿ ದೇವಿಯನ್ನು ಸರಿಯಾಗಿ ನೋಡಿ. ಅಯ್ಯೋ ದೇವ್ರೇ, ರಾಮ. ಮರುತ ಸುತ ಸುಜ್ಞಾನಿ ನಿನಗೆ ಮರುಳು ಯಾಕೈ ಸುಮ್ಮನಿಗೆ ಸುಜ್ಞಾನಿ ಆ ಮರುತ ಸುತ ಸುಜ್ಞಾನಿ ನಿನಗೆ ಮರುಳು ಯಾಕೆ ಸುಮ್ಮನೆ ನಿನಗೆ ಮರುಳು ಯಾಕೆ ಸುಮ್ಮನೆ ನಿರತವೋ ಪುಸಿಗೆಂಬ ಬಗೆಗಳ ನಿರತವೋ ಪುಸಿಗೆಂಬ ಬಗೆಗಳ ಅರಿವಿದೆತ್ತು ರಾವಣಿಯ ಮಾಯವಿದು ರಾವಣಿಯ ಮಾಯವಿದು ಸೀತಾದೇವಿಯಲ್ಲ ಸೀತಾದೇವಿಯಲ್ಲ ತೆಗೆದುಕು ಭಾವಕಿಯ ಗುರುತವನು ದೇವರ ದೇವ ಬಲ್ಲ ಮರುಳು ಯಾಕೆ ಸುಮ್ಮನೆ ರಾಮ, ಇನ್ನೆಲ್ಲ ಏನೆಲ್ಲ ನೋಡ್ಬೇಕು ಈ ಕಣ್ಣಲ್ಲಿ. ಜಯ ರಾಮ, ಜಯ ರಾಮ. ಅಯ್ಯೋ ಸೀತಾಮಾತೆ. ನಿನಗೆ ಹುಚ್ಚು ಆರಂಭ ಆಗಿ ಎಷ್ಟು ದಿವಸ ಆಯ್ತು? ನಾನೇ ಕೇಳಬೇಕು ಹೇಳ್ಬೇಕಂತಲ್ವ ನಾನು ಕೇಳುದು. ಇಲ್ಲದಿದ್ರೆ ಅಜ್ಜಯ್ಯ. ನಿನ್ನನ್ನು ಎಲ್ಲರೂ ಏನು ಅಂತ ಹೇಳ್ತಾ ಇದ್ದಾರೆ. ನೀವು ಹಾಗೆ ಹೇಳುದು ಮಾರುತ ಸುತ ಹೌದು, ಸುಜ್ಞಾನಿ. ಮುಖ್ಯ ಪ್ರಾಣ. ಹೌದಾ? ನಿನ್ನಂತ ಸುಜ್ಞಾನಿಗೆ ಈ ರೀತಿ ಹುಚ್ಚು ಯಾಕೆ ಆರಂಭ ಆಯ್ತು? ಯಾಕೆ ಅಂತ ಕೇಳಬಹುದಾ? ಹಾ, ಯಾಕೆ ಅಂತ ಕಾರಣ ಉಂಟು. ಏನಜ್ಜಯ್ಯ? ಇದು ಸೀತೆಯ. ನೋಡಿ, ಲೋಕ ಮಾತೆ ನಿಲ್ಲು ಜಾನಕಿ ಇದೆ. ನಿಲ್ಲು. ಇದನ್ನೊಂದು ಸೀತೆ ಅಂತ ಯಾರಾದ್ರೂ ಹೇಳಿಯ? ಎಂತ ಸೀತೆ ಇದು? ನೋಡಿ ಆ ಮುಖ ನೋಡಿ, ಅಬ್ಬಾ, ಮುಖದ ತೇಜಸ್ಸು ನೋಡಿ. ನಿನ್ನ ತೇಜಸ್ಸು ಅಲ್ಲ ಅಂತ ಹೇಳುವುದಕ್ಕೆ, ಅಮ್ಮನ ಕಣ್ಣುಗಳನ್ನು ನೋಡಿ. ಅಲ್ಲ ಅಂತ ಹೇಳುವುದಕ್ಕೆ ಕೆಲವೆಲ್ಲ ನೀವು ಅಲ್ಲ ಅಂತ ಹೇಳಬಾರದು, ಹೌದು ಅಂತ ಹೇಳಬೇಕು. ಸಾಕ್ಷಿ ಹೇಳ್ತೇನೆ ನಾನು. ಏನು? ನೋಡಿಲ್ಲಿ ಹಾ, ತುಂಡಾಗಿದೆಯೋ ತಲೆ? ಹಾ, ತುಂಡಾಗಿದ? ಹೌದು ಹೌದು. ಹೇಗುಂಟು ರಕ್ತ? ರಕ್ತ ಹರಿಯುತ್ತಾ ಉಂಟು, ಕೆಂಪು 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 ಕೆಂಪು. ಹೌದು. ಇನ್ನು ಕೆಂಪು ಕಪ್ಪು ಕೇಳಿದ್ದಲ್ಲ, ಹೇಗುಂಟು? ಈಗಲೂ ಹರಿಯುತ್ತಾ ಉಂಟು. ಹಸಿ ಹಸಿ ರಕ್ತ. ಹೌದು ಹೌದು. ಯಾರದ್ದೇ ಆಗಲಿ ಹಾ, ಶರೀರದ ಒಳಗಿಂದ ಆ. ರಕ್ತ ಹೊರಗೆ ಬಂದು ಆ. ಎಷ್ಟು ಹೊತ್ತಿನ ತನಕ ಹಾಗೆ ಇರ್ತದೆ? ಸ್ವಲ್ಪ ಹೊತ್ತು.
ಕೆಲವೇ ಕ್ಷಣ ಕ್ಷಣ ಮತ್ತೆ ಹೆಪ್ಪುಗಟ್ಟುತ್ತದೆ. ಇದೀಗ ಹರಿತಾ ಉಂಟು. ಹಸಿ ರಕ್ತ. ಆ, ಒಂದನೇ ಸಾಕ್ಷಿ ಆಧಾರ ಪ್ರಕಾರ ಇದು ಸೀತೆ ಅಲ್ಲ. ಒಂದು ಸಾಕ್ಷಿ ಆಯ್ತು. ಬಾ ಇಲ್ಲಿ, ಬಂದೆ, ಬಾ ಇಲ್ಲಿ. ನೋಡಿದೆ. ಕಣ್ಣು ಹೇಗುಂಟು ನೋಡಿ, ಕಣ್ಣಾದಿಗಳು ಮುಚ್ಚಿತದೆ ತೆರೆಯುತ್ತದೆ, ಮುಚ್ಚಿತದೆ ತೆರೆಯುತ್ತದೆ, ಮಿಟಿಕಾಡ್ತಾ ಉಂಟು. ಹೌದಾ? ಈಗ ಆ, ಹೆಣ ಸತ್ತ ಮೇಲೆ ಅಯ್ಯೋ ಹೆಣ್ಣ ಸಾಯುದು ಹೇಗೆ ಅಜ್ಜ? ಸತ್ತ ಮೇಲೆ ಆ, ಹೆಣದ ಕಣ್ಣು ಹೇಗಿರುತ್ತದೆ? ಒಂದ ಬಿಟ್ಟ ಕಣ್ಣು ಬಿಟ್ಟ ಹಾಗೆ, ಇದೀಗ- ಒಂದ ಮುಚ್ಚಿದ ಹಾಗೆ. ಇದೀಗ ಒಮ್ಮೆ ಕಣ್ಣು ಬಿಡುತ್ತದೆ. ಮುಚ್ಚುತ್ತದೆ ಬಿಡುತ್ತದೆ, ಕಣ್ಣು ಮುಚ್ಚುತ್ತದೆ. ಎರಡನೇ ಸಾಕ್ಷಿ ಆಧಾರ ಪ್ರಕಾರ ಪ್ರಕಾರ ಇದು ಸೀತೆ ಅಲ್ಲ. ಅಲ್ಲ. ಹಾಗಾದೇನು? ಹಾಗಿದ್ರೆ ಏನಿದು? ರಾವಣಿಯ ಮಾಯಕ. ಮಾಯಕ. ಆ ಮಾಯಾ ಸೀತೆಯನ್ನು ತಿಂದು ಆ, ನಿನ್ನನ್ನು ತಿಂದು? ತಿಂದಲ್ಲ ತಂದು ನಿನ್ನನ್ನು ದೊಡ್ಡ ಮಂಗ ಮಾಡಿದ್ದಾನೆ. ಹೌದಾ ಜಯ? ಮೊದಲೇ ಮಂಗ, ಪೂರ್ತಿ ಮಂಗ ಮಾಡಿದ್ದಾನೆ. ಗೊತ್ತೇ ಆಗಿಲ್ಲ ಜಯ. ಅದೊಂದು ಕೆಲಸ ಮಾಡುವ, ಏನು? ಈ ಹೆಣವನ್ನು ಕೊಂಡು ಹೋಗಿ ಆ, ಶ್ರೀರಾಮಚಂದ್ರನ ಬಳಿ ಇಡೋಣ. ನನಗೆ ನಂಬುದಕ್ಕಾಗುದಿಲ್ಲ ಆ? ಜಯ. ನಂಬುದಕ್ಕಾಗುದಿಲ್ಲ. ತಕೊಂಡು ಹೋಗುವ. ಹೋಗಿ ರಾಮನ ಬಳಿಯಲ್ಲಿ ಇಟ್ಟರೆ ಇಟ್ರೆ ಸೀತೆಯ ನಿಜವಾದ ಗುರುತು ಪರಿಚಯ ಇರುವುದು ರಾಮನಿಗೆ ಒಬ್ಬನಿಗೆ. ಹೌದು. ಅವ ತೀರ್ಮಾನ ಮಾಡ್ತಾನೆ. ಆದೀತ ಜಯ. ಹಾಗಾದ್ರೆ ಆದೀತ. ಹೆಣ ಹೊರುವ. ಹೆಣ ಹೊರುವ. ಆದೀತ ಜಯ. ಯಾರು? ಏನು ಮಾಡಬೇಕು ಜಯ? ನೀವು ಹೇಳಿ. ಯಾರು? ನನ್ನೇ ಒಬ್ಬನಿಂದ ಸಾಧ್ಯ ಇಲ್ಲ. ನಾನು ಜೊತೆಯಲ್ಲಿ ಸೇರಿಕೊಳ್ತೇನೆ. ಜೊತೆ ಮಾಡಿ. ಜೊತೆ ಸೇರ್ತೇನೆ ಜಯ. ಆಹಾ, ಅಮ್ಮ, ನಿಮ್ಮ ಪರಮ ಪಾವನವಾದಂತಹ ಚರಣದ್ವಯಗಳು, ಅದನ್ನು ಹಿಡಿಯುವಂತಹ ಅವಕಾಶ ನನಗೆ ಸಿಕ್ಕಿತಲ್ಲ. ನನ್ನ ಬದುಕಿ ಧನ್ಯ ಅಂತ ಭಾವಿಸಿಕೊಳ್ಳುತ್ತೇನೆ. ಹನುಮಂತು, ಅಜ್ಜಯ್ಯ ಹಿಡೀರಿ. ನೀನು ಕಾಲು ಹಿಡಿ, ನಾನು ಕಾಲು ಹಿಡಿತೀನಿ, ನಾನು ತಲೆ. ನೀವು ತಲೆ ಹಿಡೀರಿ. ನಿನಗೆ ಪ್ರಾಯ ಆಗಿದೆ. ಪ್ರಾಯ ಆಗಿದೆ ಅಂತ ಗೊತ್ತು ಚೆನ್ನಾಗಿ. ಅಯ್ಯೋ ಗೊತ್ತಾಗ್ತದೆ. ಅದು ಭಾರ ಅಲ್ವಾ? ತಲೆ ಭಾರ. ಹೌದು, ನಿಮಗೆ ತಲೆ ಭಾರ ಆಯ್ತಾ? ನನಗೆ ತಲೆ ಭಾರ, ತುಂಬಾ ಭಾರ. ನಾನು ಹಗುರದ ಸ್ಥಳ ಇಳಿತಾ. ಆದೀತ ನೀನು ಆಯ್ತು. ಆಹಾ, ಆಹಾ, ನನ್ನ ಜೀವನವೇ ಧನ್ಯ ಅಂತ ಭಾವಿಸಿಕೊಳ್ಳುತ್ತೇನೆ. ಹಿರಿಯ ಮಗನಿಗೆ ತಾಯಿಯ ತಲೆಗೆ ತಲೆ ಕೊಡುವಂತಹ ಸೌಭಾಗ್ಯ ಸಿಕ್ಕಿತಲ್ಲ. ಆಹಾ, ಆ ಸೌಭಾಗ್ಯ ಇರುವುದು ಹಿರಿಯ ಮಗನಿಗೆ ಮಾತ್ರ. ನಾನೇ ಧನ್ಯ. ಜಾಂಬವರಿ, ನಿನ್ನದು ಧನ್ಯ ಪುಣ್ಯ ಮುಗಿಯುವುದಿಲ್ವಾ? ಕಾಲು ಹಿಡಿ. ಕಾಲು ನಾನು ತಲೆ ಹಿಡಿ. ನೀವು ನಾನು ಹಿರಿಯವ ಅಂತ ಒಪ್ಪಿಕೊಳ್ತೀಯ? ಒಪ್ಪಿಕೊಳ್ಳುತ್ತೇನೆ. ನಾನು ಈ ಹೆಣದ ಕಾಲು ಹಿಡಿಯುದ ನಿಜವಾದ ಸೀತೆ ಆದ್ರೆ ಕಾಲು ಹಿಡಿದ್ರೆ ಏನು ತಪ್ಪಿಲ್ಲ. ನಾನು ಕಾಲು ಹಿಡಿದಲ್ಲ, ಏನು ಮಾಡುದು? ಅಲ್ಲ, ನಾನು ತಲೆ ಇಟ್ಟರೆ ನೀನು ಕಾಲು ಹಿಡಿ. ಹೋಗುವ. ಜನಕಾತ್ಮಜ ಜಾಣೆಗೆಲ್ಲರಸಿಗೆ ಮುನಿಸ್ಯಾಕೆನ್ನೊಡ ಜ್ಞಾತಕ್ಕೆ ಘನತೆ ಗದಿ ಚುಂಬಿಸುತ್ತ ಧರವ ಮನದಣಿಗೆ ಮುತ್ತಾಡುತ್ತಲಿಂದ ರಾಣಿ ದಿನವೂ ಇಂತಹ ಸ್ಥಿತಿ ಒದಗಿ ಬಂತೆ. ಇಂತಹ ದೃಶ್ಯಗಳನ್ನು ಕಾಣುವಂತಹ ದುರ್ಯೋಗ ನನ್ನ ಪಾಲಿಗೆ ಬಂತು. ನಿನ್ನನ್ನು ಪಡೆಯಲು ಸುಖವಾಗಿ ದಾನವರೊಂದಿಗೆ ಹೊಯ್ದಾಡಿದೆ. ನಾನು ಪಡೆದೇನು ಅನ್ನುವಂತಹ ಭರವಸೆಯನ್ನು ಹೊಂದಿದ್ದೆ. ಯಾವ ವಸ್ತುವನ್ನು ಕೇಂದ್ರವನ್ನಾಗಿರಿಸಿಕೊಂಡು ಹೋರಾಟವನ್ನು ಮಾಡಿದ್ನೋ ಅದನ್ನೇ ನಾನು ಕಳೆದುಕೊಳ್ಳುವ ಸ್ಥಿತಿಯಾಗಿ ಹೋಯಿತು. ವಿಪಿನಕ್ಕೆ ಬರುವಂತಹ ಹೊತ್ತಿನಲ್ಲೇ ನಿನಗೆ ಹೇಳಿದ್ದೆ, ಕಾಡು ಅನ್ನುವುದು ಕಡು ಕಷ್ಟ, ಬೇಡ ಜಾನಕಿ ಅಂತ ಹೇಳಿದಾಗ ನನ್ನ ಮನಸ್ಸಿಗೆ ಘಾಸಿಯಾಗುವ ಮಾತುಗಳನ್ನು ಹೇಳಿ ಹಠ ತೊಟ್ಟು ನನ್ನೊಂದಿಗೆ ಬಂದೆ. ಈ ಹೊತ್ತಿಗೆ ನಿನ್ನನ್ನು ಉಳಿಸಿಕೊಳ್ಳುವಲ್ಲಿ ನಾನು ವಿಫಲನಾದೆ. ಎಲ್ಲಿಯಾದ್ರೂ ನಾಳೆ ಅಯೋಧ್ಯೆಗೆ ನಾನು ಹೋದೆ ಅಂತಾದ್ರೆ ಜಾನಕಿ ಎಲ್ಲಿ ಅಂತ ನಮ್ಮವರು ಕೇಳಿದ್ರೆ ನಾನು ಯಾವ ಉತ್ತರವನ್ನು ಕೊಡಲಿ? ಇಲ್ಲ ಜಾನಕಿ, ನಿನ್ನನ್ನು ಕಳೆದುಕೊಂಡಂತಹ ನನ್ನ ಜೀವನವೇ ನಶ್ವರ. ಆ ಶಿವನೇ, ಶಿವನೇ, ದೇವನಿ ತೆರದಿ ಮರುಗಲು ದೇವ ಈ ತೆರದಿ ಮರುಗಲು ವಿಭೀಷಣನಾದಾಗ ದೇವಿ ಜಾನಕಿಯಲ್ಲ
ನಮ್ಮವರ ಕಪಟವಿದು ದೇವಿ ಜಾನಕಿಯಲ್ಲ ನಮ್ಮವರ ಕಪಟವಿದು ದೇವಾದಿ ದೇವ ನರ ನಾಟಕವ ನಟಿಸಿ ದುಃಖಿಸಲ್ಯಾಕಿ ಈ ಕಪಟ ಸತಿಗೆ ದುಃಖಿಸಲ್ಯಾಕೆ ಈ ಕಪಟ ಸತಿಗೆ ಪಾವನಾತ್ಮಕಿ ಯಶೋಕವನದೊಳಗಿಲ್ಲದಿರೆ ತವ ಸೇವೆಗೆ ಆಗುವವನಲ್ಲ ಸುರಪತಿ ನುಡಿಯೇ ದೇವಿ ಜಾನಕಿಯಲ್ಲ ನಮ್ಮವರ ಕಪಟವಿದು ದೇವ ದೇವಾ ಪ್ರಭು ಶ್ರೀರಾಮಚಂದ್ರಮಾಂ ಚಿರಂಜೀವಿ ಧರೆಯ ಭಾರವನ್ನು ಇಳಿಸಲು ಸುಖವಾಗಿ ಧರೆಗಿಳಿದು ಬಂದಂತಹ ದೇವರು ನೀವು. ಧರೆಯಲ್ಲಿ ಏನೇ ಆದರೂ ಕೂಡ ನೀವೇ ಅದನ್ನು ಪರಿಹರಿಸುವವರು. ಆದ್ಯನು ಈಶನು ಪ್ರಕೃತಿಗಿಂತ ಶ್ರೇಷ್ಠನು. ಪಂಚಭೂತಗಳ ಒಳಗು ಹೊರಗು ಇರುವವನಾದಂತಹ ಪುರುಷೋತ್ತಮರು ನೀವು. ಸಾಮಾನ್ಯ ಮಾನವರಂತೆ ಹೇಳುತ್ತಾ ಇದ್ದೀರಿ ಸ್ವಾಮಿ. ನನ್ನ ಮಡದಿಯನ್ನು ನಾನು ಕಳೆದುಕೊಂಡೆನಪ್ಪ. ನಿಮ್ಮ ಮಡದಿ ಅಂತ ಭಾವಿಸಿದ್ದೀರಾ? ನಿಮ್ಮ ಮಡದಿ ಅಲ್ಲ, ಇದು ಮಾಯಕ. ಇದು ಮಾಯಕ ಹಾಗಿದ್ರೆ ನಿಜ ಆಗ್ಬೇಕಂತಾದ್ರೆ ಅವಳನ್ನು ನಾನು ಮುಟ್ಟಿದವುದಂತಾದ್ರೆ ಅವಳು ಒಳ್ಳೆ ಇರ್ತಾಳೆ, ಅದು ನಿಜವಾಗ್ತದೆ. ನಾನು ಸುಳ್ಳು ಹೇಳಿದ್ದವುದಂತಾದ್ರೆ ನಿಮ್ಮ ಸೇವೆಯನ್ನು ಬಿಟ್ಟು ನಾನು ಎಲ್ಲಾದ್ರೂ ದೂರ ಹೋಗ್ತೇನೆ. ನನ್ನ ಹೆಂಡತಿ ಅಶೋಕವನದಲ್ಲಿದ್ದಾಳೆ. ಇದು ಮಾಯಕವೇ? ಮಾಯಕ. ಒಮ್ಮೆ ಮುಟ್ಟು ನೋಡೋಣ. ವಿಭೀಷಣ, ಕ್ಷಣಕಾಲ ನಾನು ಮಾಯೆಗೆ ಒಳಗಾಗಿ ಬಿಟ್ಟೆ. ನಿಜ ಸೀತೆಯೆಂದೇ ಭ್ರಮಿಸಿದೆ ನಾನು. ಹಾಗಿದ್ರೆ ನನ್ನ ಹೆಂಡತಿ ಅಶೋಕವನದಲ್ಲಿದ್ದಾಳೆ. ಹೌದು, ಇಷ್ಟೆಲ್ಲ ಆಗುವುದಕ್ಕೆ ಕಾರಣ ಇಂದ್ರಾರಿ. ಓ ಪಾವನ ಭವನಾತ್ಮಜನೇ, ದೇವನೇ, ಅಶೋಕವನದಲ್ಲಿ ನನ್ನ ಮಡದಿ ಇದ್ದಾಳ ಅನ್ನೋದನ್ನು ನೋಡಿ ಬರುವೆಯ? ಜೈ ಶ್ರೀರಾಮ. ಸೋಲವಾಯಿತು ಎಂದು ಸೋಲು ಸೋಲು ಶಾಲೆ ಹಿಡಿದು ದೀಕ್ಷೆಗೊಂಡ ಸೋಲವಾಯಿತು. ಸುರಪಾಲ ಜಿತುವಿಗೆ ಸೋಲೆ. ಹೆಜ್ಜೆ ಹೆಜ್ಜೆಗೆ ಸೋಲನ್ನು ಅನುಭವಿಸ್ತಾ ಇದ್ದೇನೆ. ಏನು ಮಾಡೋಣ? ತಂದೆಗೆ ಮಾತು ಕೊಟ್ಟಲು ಬಂದಿದ್ದೇನೆ. ಯುದ್ಧವನ್ನು ಜಯಿಸದೆ ಹಿಂದಿರುಗುವುದಿಲ್ಲ ಎನ್ನುವ ಹಾಗೆ. ಏನು ಮಾಡೋಣ? ಏನು ಮಾಡೋದು? ಆಗುವುದೇ ಇಲ್ಲ. ಹಿಂದೆ ಹೋಗೋಣವೇ? ಇಲ್ಲ. ಏನಾದರೂ ಮಾಡಿ ಇವರನ್ನು ಗೆಲ್ಲಲೇಬೇಕು. ಗೆಲ್ಲುವ ದಾರಿ ಯಾವುದು ಅಂತ ಯೋಚಿಸಿದ್ರೆ ಈಗ ಅರ್ಥ ಆಯ್ತು. ಮಾರಣಾದ್ವರವನ್ನು ಮಾಡಿ ಆದ್ರೂ ರಾಮ ಲಕ್ಷ್ಮಣನನ್ನು ಗೆಲ್ಲಲೇಬೇಕು. ಅದಕ್ಕೆ ಮೂಲ ನಿಕುಂಬಿಳಿಗೆ ಇಳಿದಿದ್ದೇನೆ. ಒಂದು ಯಾಗ ಮಾಡುವವರು ಬೇಕಲ್ಲ. ಇದ್ದಾರೆ ಗುರುಗಳು, ನಮ್ಮ ಗುರುಗಳಿದ್ದಾರೆ. ಓ ಗುರುಗಳೇ, ಆಯ್ತಾ? ನಾನೊಂದು ನಿಮಗೆ ಮೊದಲೇ ಒಂದು ಸೂಚನೆ ಕೊಟ್ಟಿದ್ದೆ. ಮಾರಣಾತ್ವರ ಮಾಡಬೇಕು. ಹೌದು, ಮೂಲ ನಿಕುಂಬಿಳೆ. ಆಹಾ, ನಿಕುಂಬಿಳೆಯಲ್ಲಿ. ಹೌದು, ಅಲ್ಲಿಗೆ ಹೋಗಿ ಆರಂಭವಾದ ಮೇಲೆ ಮುಗಿಯುವಲ್ಲಿವರೆಗೆ ನನಗೆ ಉಪಕಾರ
ನಿಮಗೆ ಏನೂ ತೊಂದರೆ ಆಗದ ಹಾಗೆ ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ನಾನು ಮಾಡ್ತೇನೆ. ಮುಂದೆ ಏನಾಗಬೇಕು ನೀವು ತಿಳಿಸಬೇಕು. ಅದೆಲ್ಲ ಮಾಡುವ, ನೀನು ಕೂತ್ಕೊ. ಸರಿ. ಆ ಮಗ ಕಪಿಸೇನೆ ಹೊರಡುತ್ತಿರಲು ಕಂಡು ರಾಮ ಕೇಳಿದ ವಿಭೀಷಣಗೆ ದಗದಗಿಸುತ್ತ ದಳ್ಳುರಿಯ ಹೊಗೆಯಿಂದೇನು ಮಿಗುವರಿವುದು ಕಪಿ ಬಲವೋ. ವಿಭೀಷಣ, ನಮ್ಮವರಾದ ಕಪಿವೀರರೆಲ್ಲ ತಲೆತಿರುಗಿ ಬೀಳುತ್ತಾ ಇದ್ದಾರೆ. ಮುಂದೆಡೆ ಇದೆ ನೋಡಿದ್ರೆ ಯಾವುದೋ ಒಂದು ರೀತಿಯ ಹೊಗೆ ಆವರಿಸಿದೆ. ಕಮಟು ವಾಸನೆ ನಾಸಿಕಕ್ಕೆ ಬಡಿಯುತ್ತಾ ಇದೆ. ಈ ಹೋಮ ಎಲ್ಲಿಂದ, ಧೂಮ ಎಲ್ಲಿಂದ, ಏನು ನಡೆಯುತ್ತಾ ಇದೆ ಇಲ್ಲಿ? ಹಗೆಗೆ ಮಾರಣ ಮಲ್ಪ ಕುಂಬಿನಿಯಲಿ ನಮ್ಮ ಮಗನಿಂದ ತುಲಾಲಿದಯ್ಯ ಜಗ ತೊಡಿದಿರುವವಗೆ ಅದನ ವರದ ಸಾಮರ್ಥ್ಯದಲ್ಲಿ ಜಗವಾದೊಳಗಿದಿರಲ್ಲ ರಾಜೇಂದ್ರ ಅದನ ವರದ ಸಾಮರ್ಥ್ಯದಲ್ಲಿ. ಚಿರಂಜೀವಿ, ಹೀಗಾಗುವುದಕ್ಕೆ ಕಾರಣವೇನಂತೂ ನನಗೆ ಗೊತ್ತಾಯಿತು. ಏನು? ಪೂರ್ಣ ಮೂಲ ನಿಕುಂಬಲೆಯನ್ನು ಸೇರಿ ಆತ ಯಾಗವನ್ನು ಕೈಗೊಂಡಿದ್ದಾನೆ. ಇಂದ್ರಾರಿ, ಇಂದ್ರಾಣಿ. ಹೌದೇ? ಹೌದು. ಎಲ್ಲಿಯಾದ್ರೂ ಈ ಯಾಗ ಪೂರ್ಣ ಆದ್ರೆ? ಯಾಗ ಪೂರ್ಣ ಆಗುವುದಕ್ಕೆ ಬಿಡಬಾರದು. ಯಾಗ ಪೂರ್ಣ ಆದಿತ್ತು ಅಂತಾದ್ರೆ 3 ಆಯುಧಗಳು ಸಿಗ್ತದೆ. ಹೌದು, ರಥ, ಆಯುಧ ಇಷ್ಟನ್ನು ಸಿದ್ಧಿಸಿಕೊಳ್ತಾನೆ. ಆಮೇಲೆ ಅವನನ್ನು ಏನೂ ಮಾಡುವುದಕ್ಕಾಗುವುದಿಲ್ಲ. ಈಗ ಒಂದು ವೇಳೆ ಯಾಗವನ್ನು ಕೆಡಿಸಬೇಕು. ಅವನನ್ನು ಕೊಲ್ಲಬೇಕಿದ್ರೆ ಎಂತವನಿರ್ಬೇಕು? ನಿನ್ನ ಸೇನೆಯುಳಿತೆ ನಿತ್ರ ಕಾಮಿನಿ ಸಂಗ ಅನ್ನ ಉಚಿತವಾದ ವೃತವು 12 ಸಾಧಿಸಿದವನು ನಿರ್ನಾಮ ಮಗನು ಚಕ್ರಹಾರಿ. ಈ ಯಾಗವನ್ನು ಪೂರ್ಣ ಆಗುವುದಕ್ಕೆ ಬಿಡಬಾರದು ಅಂತಾದ್ರೆ ಯಾಗವನ್ನು ಕೆಡಿಸಬೇಕು. ಕೆಡಿಸುವುದು ಹೇಗೆ? ಆಹಾರ ಹಾಗೂ ನಿದ್ದೆ ಹಾಗೆ ಮಿಥುನವನ್ನು ಯಾರು ತ್ಯಜಿಸುತ್ತಾರೋ ಅವರು ಬೇಕಾಗ್ತದೆ. 12 ವರ್ಷ ಆಹಾರ ನಿದ್ರೆ ಮೈಥುನವನ್ನು ತೊರೆದವರು ಆಗ್ಲಿ. ಅಂತಹ ವ್ರತಧಾರಿಗಳು ಹೌದು ಯಾರಿದ್ದಾರಪ್ಪ ನಮ್ಮ? ಮಿಕ್ಕವರಿಂಗಸದಳ ಬಲು ರಕ್ಕಸನವು ಮುರಿದುರುದರ ಕೀರ್ತಿಯ ಪಡೆಯಲು ತಕ್ಕವರಿಂದ ಲಕ್ಷ್ಮಣ ನಕ್ಕು ನೃಪಾನು ಎಂದನು ಶೌರ್ಯವು ತಡೆಯಲು. ಯಾಕೆ ಬರೀ ಕಡುವ್ಯಾಕುಲ ತಾಳ್ವಿರಿ ಯಾಕೆ ಬರೀ ಕಡುವ್ಯಾಕುಲ ತಾಳ್ವಿರಿ ಈ ಕೂಳನ ಹೇಗೆ ಕಾಕುತ್ಸಾಧಿಪತ ಕರ್ಪುರ ವೀರ ಕುಲವನ್ನು ತನಗೆ ಇಂದ್ರಾರಿಯ ವಧಾನಿಮಿತ್ತವಾಗಿ ವಿಭೀಷಣನಾಡಿದ ಮಾತನ್ನು ಕೇಳಿ ನೀನು ಚಿತ್ತಾಕ್ರಾಂತರಾಗಿದ್ದಿ. ಕಾಕುತ್ಸಾಧಿಪನಾದ ನೀನು ನಿನ್ನ ಚಿತ್ತವನ್ನು ಬಿಡು, ನನಗೆ ಅಪ್ಪಣೆ ಕೊಡು. ಕೊಂದು ಕೊಡುವ ಸಂದೇಹ ನಿನ್ನ ಕರುಣೆ ಹೊಂದಿದ್ರೆ ಆ ದಶಕಟ್ಟಡ ಪೂರ್ಣ ವಿಶ್ವಾಸದಿಂದ ನಿನ್ನನ್ನು ಕಳುಹಿಸಿಕೊಡ್ತೇನೆ. ಪಥ ನಿರ್ದೇಶನಕ್ಕಾಗಿ ವಿಭೀಷಣನನ್ನು, ಯಾಗವನ್ನು ಕೆಡಿಸುವುದಕ್ಕಾಗಿ ನಿಮ್ಮ ಜಾಂಬವಾದಿಗಳನ್ನು ಜೊತೆಯಲ್ಲಿ ಕೊಟ್ಟಿದ್ದೇನೆ. ರಂಗನಾಥ ಸ್ವಾಮಿ ಕಾಪಾಡ. ಹೋಗಿ ವಿಭೀಷಣ.
ಮಾರಾಯ, ಏನದಿದ್ರೆ ನೀನು ನೆಟ್ಟಿಸುವ ಕ್ರಮ. ಏನಾಗಿ ನಿದ್ರಾವೃತರಾಗಿ ಕುಳಿತಂತಹ ನನ್ನ ಕಪಾಲಕ್ಕೆ ಎಡಕಾಲಿಂದ ಒತ್ತೆಯ. ನೀನು ನನಗೆ ಲಕ್ಷ್ಯವೇ ಅಲ್ಲ, ಲಕ್ಷ್ಯವೇ ಅಲ್ಲ. ದ್ರೋಹ ಧರಣಿಯನ್ನು ಹೊಗೆದು ಹೊಕ್ಕರು ಹೊಕ್ಕರು ಬನ್ನ ಬಿಡದವರ ಈ ಪರ್ಯ ಕೇಳು ತಡಿವೇನ. ಏನು ಸತ್ಯರಿಗೆ ಬಗೆದ ದ್ರೋಹದ ಫಲ ಭೂಮಿಯ ಒಳ ಹೊತ್ತರು ಬೆಲ್ಲ ಬಿಡೋದು. ಎನ್ನ ತೋರಿದ ಬಂದ ಕುಂಡಿ ಈ ಕುಂಡಿ ಪೌರುಷದ ಅಗ್ನಿ ಎಂದು ನಂದಿಸುವಿ. ಇಲ್ಲಿಗೆ ತಾನು ತೋರಿಸಿದವರು ಚಿಕ್ಕಪ್ಪ. ನಾಚಿಕೆಯಾಗುತ್ತದೆ ಹೇಳುವುದಕ್ಕೆ. ಎಲ್ಲ ವಿಭೀಷಣನೇ ನನ್ನನ್ನು ತೋರಿಸುವುದಕ್ಕಾಗಿ ಬಂದಂತ ಕುನ್ನಿ ಕುಲವನ್ನು ನಾಶ ಮಾಡುವಂತ ಬುದ್ಧಿ ನಿನ್ನ ಪಾಲಿಗೆ ಬಂತಲ್ಲ. ಮೊದಲು ನಿನ್ನನ್ನು ಒದಿಸಿ ನಂತರ ಅವನನ್ನು ನೋಡ್ತೀನಿ. ಏನು ಹೇಳಿದೆ ನೀನು? ಕುನ್ನಿ ಅಂತ ನನಗೆ ಹೇಳಿದೆಯಾ? ಮೊದಲು ನಿನ್ನ ಅಪ್ಪನಿಗೆ ಹೇಳು. ನಿನ್ನ ಅಪ್ಪ ಹೀಗೆಲ್ಲ ಮಾಡಿದ್ದಕ್ಕೆ ನಾನು ಒಳ್ಳೆಯವರ ಸಂಘವನ್ನು ಸೇರಿದ್ದು. ಕೋದಂಡರಾಮನ ಸೇವೆಗಾಗಿ ಬದುಕಿದವ ನಾನು. ಹಾಗಾಗಿ ಹೇಳ್ತಾ ಇದ್ದೇನೆ. ಅಪ್ಪನಿಗೆ ಹೇಳಿದ್ದು ನಿನಗೂ ಹೋಗುವುದಿಲ್ಲ, ನಿನಗೂ ಅದೇ ಬರ್ತದೆ. ಅದೇ ನನಗೆ ಎಲ್ಲ ಚೋರ ರಾಕ್ಷಸ, ಯಾರು ಗಿಡದ ಬಗೆದ ಎಲ್ಲ ಚೋರ ರಾಕ್ಷಸ. ಏನು ಲಕ್ಷ್ಮಣ? ನಿನ್ನ ಅಪ್ಪ ಹೆಣ್ಣು ಕಲ್ಲ, ನೀನಪ್ಪ ಜೀವ ಕಲ್ಲ. ಮಾರಣಾಂತರವನ್ನು ಮಾಡಿ ನಮ್ಮನ್ನು
ಕಾರು ಕೆಡಿಸಬಹುದು ಹೀಗೆ ಭಾವಿಸಿದ್ರೆ ನಿನ್ನ ಭ್ರಮೆಯನ್ನು ನೋಡಿದ್ಯಾ? ಬಾರಿ ಚಾಪಗಳು ಏ ಮನುಜ ಬಾರಿ ಚಾಪಗಳು ಎಂಗಾರ ಕೈಯೋದೆಲ್ಲ ಮನುಜ ತಿರಿದು ನಿನ್ನ ಆಯುಷ್ಯ ವಿಚಾರಿಸದಾದಿ ಲಕ್ಷ್ಮಣ, ಯಜ್ಞದಿಂದ ದತ್ತವಾದಂತಹ ಭಾರಿ ಚಾಪವನ್ನು ಕೈಗೆತ್ತಿಕೊಂಡಿದ್ದೇನೆ. ಎಲ್ಲ ಮನುಜ, ನಿನ್ನ ಆಯುಷ್ಯ ತೀರಿತು. ಕುಲತನ ಕತ್ತುತಪ್ಪ ಆ ಬಾಲಯ್ಯ ಕಾಲಿಗಿರಿಗೆ ಕಾವ ಮೇಲೆ ನಿಲ್ಲನು ಬಾಲೆಯರು ನನ್ನನಿಗಿತ್ರ ಶರಣು ಕಾಲರ ನಮಗೆ ಕೇಳಲ್ಲ ನಿನ್ನ ಅಣ್ಣ ಕೇಳಲ್ಲ ನಿನ್ನ ಬಂದು ಕಾಲಿಗೆರಗಿ ಬೇಡಿಕೊಂಡರು ಬಾಲೆಯನ್ನು ಕೊಡುವಂತ ಕಾಲ ಉಂಟೇನು ಕೇಳಲವ ಮಾನವನೇ, ನಿನ್ನಣ್ಣರಾದಂತ ರಾಮಚಂದ್ರ ನನ್ನಪ್ಪನ ಕಾಲಿಗೆ ಬಿದ್ದು ಬಾಳೆಯನ್ನು ಬಿಟ್ಟು ಕೊಡು ಅಂತ ಕೇಳಿದ್ರು ಕೂಡ ಬಿಟ್ಟು ಕೊಡುವುದಿಲ್ಲ. ಹರ ಹರ ಚಕ್ರಾರಿ ಎಲ್ದೆಂಬ ಬಿರುದನು ಈವರೆಗೆ ಮೆರೆಸಿದೇನು ಮೋರ್ ಜಗದೀ ಸುರನರೋರಗರ ಅಳುತಿಸಿದ ಪದತೋನು ಸುರ ನರೋರಗರ ಅಳುತಿಸಿದ ಭಟದಾನು ಎನ್ನನು ಒರಗಿಸಿದ ಮೂರ್ಛೆಯೋ ಇನ್ನು ಈತಗಳು ನರರಲ್ಲ ಈತಗಳು ನರರಲ್ಲ ಬಂದ ಕೋಡಗಗಳಿವು ಕೋತಿಗಳ ಬಲವೆಲ್ಲ ಸಿದ್ಧ ಕೋತಿಗಳ ಬಲವಲ್ಲ ಸಿದ್ಧ ಹಾಗಿದ್ರೆ ಮತ್ತೆ ಕೈತವದ ಯತಿಯಾಗಿ ತಾತ ಕಳವಿಲಿ ತಂದ ಯಾರು? ಕೈತವದ ಯತಿಯಾಗಿ ತಾತ ಕಳವಿಲಿ ತಂದ ಸೀತೆ ಮಾನವಿಯಲ್ಲ ಬದ್ಧ ಕೋತಿಗಳ ಬಲವಿಲ್ಲ ಸಿದ್ಧ ಸೀತೆ ಮಾನವಿಯಲ್ಲ ಬದ್ಧ ಹರ 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 ಹರ. ಶಕ್ರಾರಿ ಎನ್ನುವಂತಹ ಬಿರುದನ್ನು ಪಡೆದು 3 ಲೋಕದಲ್ಲಿಯೂ ಕೂಡ ನಾನು ಮೆರೆದಾಡುತ್ತಾ ಇದ್ದೆ. ನನ್ನ ಎದುರಿಗೆ ಬರುವುದಕ್ಕೆ ಸುರನರೋರಗ ಕಿನ್ನಾರ ಕಿಂಪುರುಷರೆಲ್ಲವರು ಕೂಡ ಭಯಪಡುತ್ತಾ ಇದ್ರು. ಅಂತಂತರಲ್ಲಿ ನನ್ನನ್ನು ತರೆಗೊರಿಸಿದವ ಯಾರು, ಒರಗಿಸಿದವ ಯಾರು? ಇವ ಮಾನವನ. ಹಾಗಿದ್ರೆ ಬಂದವರಿವರೆಲ್ಲ ಮಾನವರೇ? ಖಂಡಿತ ಅಲ್ಲ. ಧರೆಯ ಧರ್ಮವನ್ನು ಉದ್ಧರಿಸುವುದಕ್ಕಾಗಿ ಬಂದಂತ ಅವತಾರ ಪುರುಷರು. ಇವರಲ್ಲಿ ನಾವು ಎಷ್ಟು ಕಾಳಗವನ್ನು ಮಾಡಿದ್ರೂ ಕೂಡ ನಮಗೆ ಜಯ ಬಂದೀತೆ. ನನ್ನಪ್ಪ ಕಳವಿನಿಂದ ತಂದಂತಹ ಸೀತೆ ಅವಳು ಮಾನವಿಯೇ? ಖಂಡಿತ ಅಲ್ಲ. ಶ್ರೀಮನ್ನಾರಾಯಣನ ವಕ್ಷಸ್ಥಳದಲ್ಲಿ ಇರುವಂತಹ ಲಕ್ಷ್ಮಿಯೇ ಸೀತೆ ಎನ್ನುವಂತಹ ಅಭಿಧಾನದಿಂದ ಧರೆಗೆ ಬಂದಿದ್ದಾಳೆ ಎಂದಾದ ಮೇಲೆ ನಮಗೆ ಉಳಿ ಉಂಟೆ. ಇವರ ಜೊತೆಗೆ ಸಹಾಯವನ್ನು ಮಾಡುವುದಕ್ಕಾಗಿ ಬಂದಂತಹ ಕಪಿಗಳು, ಕೋಡಗಗಳು, ಅದು ಕೋಡಗಳ ಬಲವೇ, ಕೋತಿಯ ಬಲವೇ? ಖಂಡಿತ ಅಲ್ಲ. ದೇವತೆಗಳು ಹಿಂದಿನಿಂದ ಸಹಾಯ ಮಾಡುತ್ತಾರೆ ಎನ್ನುವುದು ಸ್ಪಷ್ಟ.
ಹಾಗಿದ್ರೆ ನಾವು ಎಷ್ಟು ಮಾಡಿದ್ರೂ ಪ್ರಯೋಜನವಿಲ್ಲ. ಆದರೂ ಕೂಡ ನಾವು ಮಾಡುವ ಕರ್ಮ ಎನ್ನುವುದಿದೆಯಲ್ಲ, ನಮ್ಮ ಕರ್ತವ್ಯ, ಅದನ್ನು ನಾವು ಬಿಡಬಾರದು. ಯಜ್ಞವನ್ನು ಮಾಡುತ್ತಾ ಇದ್ದಾನೆ ನಮ್ಮಪ್ಪ, ಸಮಿದೆ ಅಂತ ಉರಿಸ್ತಾ ಇದ್ದಾನೆ. ಹಾಗಿದ್ರೆ ಇದಕ್ಕೆಲ್ಲರ ನಾವು ಬದ್ಧರಾಗಬೇಕು ಅಂತಾದ್ರೆ ನಾನೇನೆನ್ನುವುದು ನಿವನಿಗೆ ಹೇಳಬೇಕು. ಅಯ್ಯ ತರಳ ಆಹಾರವು ವರ್ಜಿತನಾದಡೀಗ ಎನ್ನುಳಿ ಇದ್ರಾಗನಲ್ಲದ್ರೆ ನಿನಗೆ ಅಸಾಧ್ಯ. ಇಲ್ಲಿ ತಿಳಿದ ಇದಿರಾಗಿರುತ್ತ ಕೇಳು, ನನ್ನನ್ನು ಕೊಲ್ಲಬೇಕೆನ್ನುವಂತಹ ಉದ್ದೇಶದಿಂದ ಪಣ ತೊಟ್ಟು ಬಂದಿದ್ದೀಯ. ನನ್ನನ್ನು ಕೊಲ್ಲುವುದಕ್ಕೆ ನಿನ್ನಿಂದ ಸಾಧ್ಯವೇ? 12 ವರ್ಷ ನಿದ್ರೆ, ಆಹಾರ, ಸತಿಸಂಗ ಇದನ್ನು ಯಾರು ತ್ಯಜಿಸಿರ್ತಾರೋ ಅಂತವರಿಂದ ಮಾತ್ರ ಸಾಧ್ಯ. ನಿನ್ನಿಂದಾಗುತ್ತದೆ. ದ್ರೋಹಗಳಿರಬೇಕು. ಪರಮ ಪ್ರಾಯಶ್ಚಿತ್ತವಿದು ವಿಧಿ ಶರದೊಳೆನುತ್ತ